ಕುಡ್ಲ ಮೀನುಗಾರ ಮಹಿಳೆಯರನ್ನ ಮೀನು ಮಾರಾಟ ಮಹಾಮಂಡಳಿದ ಪೊಂಜುವಿಲಿನ ಸಮಾವೇಶ ಕುಡ್ಲಪುರ ಭವನಡು ಶುಕ್ರವಾರ ಕಾಣೆ ನಡೆತಲು. ಶಾಸಕರು ಉಚ್ಚಿಲದ ಅಧ್ಯಕ್ಷರಾದ ಜಯಸಿ ಕೋಟ್ಯ ಮಗುವಿನ ಮಹಾಜನ ಸಂಘದ ಉಚ್ಚಿಲದ ಒತ್ತುಗುರುಕಾರ ಮೋಹನ್ ಬೇಗ್ರೆ, ಮಂಗಳೂರು ಗರಿಷ್ಠ ವಿದ್ಯೆ ಗೌರವಾಧ್ಯಕ್ಷರಾದ ಭಾಸ್ಕರ ಚಂದ್ರಶೇಖರ್, ಹಿಂದೂ ಕೇಂದ್ರ ಮಂಡಲದ ಅಧ್ಯಕ್ಷರಾದ ಯಶೋಧರ ಚೌಧರಿ, ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪುರ ಮೇಯರ್ ಅಧ್ಯಕ್ಷರ ದಿವಂಕರ ಪಾಂಡೇಶ್ವರ, ಅಂಚನೆ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀಮತಿ ಮಾನಿ ಜಿ ಸಾಲ್ಯ, ಕುಡ್ಲಾಂಡ ಮಾಲಕರ ಗಣೇಶ್ ಶೆಟ್ಟಿ, ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳದ ಗುರುಕಾರ್ಯಾಧ್ಯಕ್ಷರ ದೇವಿ ಎಸ್ ಕುಂದರ್, ಅಂಚಿನ ಸಂಚಾಲಕರ ಮೋಹನ್ ಕುಲಾಲ್, ಅವರ ಮಾಜಿ ಉಪಮೇಯರ್ ಅಧ್ಯಕ್ಷರ ಪೂರ್ಣಿಮಾ ಬೇರೆಲ್ಲ ವೇದಿಕೆಗೆ ಆಹ್ವಾನ ಮಾಡೋದಿಲ್ಲ. ಮುಗ್ಲ ಬಂದು ಈ ಬಿತ್ತಜಿಗೆ ಬಂದು ಓಲಗ ಅವರು ಪಡೆದು ನಿನ್ನ ಭಿನ್ನೈತೆ ಮಾಡೋದಿಲ್ಲ. ಮಾಜಿ ಉಪಮೇಯರ್ ಪೂರ್ಣಿಮಾ, ಯಶೋಧರ ಚೌಧರಿ, ಮನೋಜ್ ಕುಮಾರ್ ಕೋಡಿಕಲ್ ನಿಕಟಪುರ ಮೇಯರ್ ಮೇರೆಲ್ಲ ವೇದಿಕೆ ಬರಡು ಬೇಕಾದ್ರೆ ಸೀಟ್ ಬೆಂದಿ ಬೆನ್ಪುನಂಚನ ಒಂಜಿ ಮಹಿಳೆಯರ್ನ ಒಂಜಿ ಕೂಡಾಟಿಗೆದ ಸಮಾವೇಶನ ಈ ಪೊರ್ಲ ಚಾವಡಿ ನಮ್ಮ ಆಯೋಜನೆ ಮಲ್ತದ ತಿರುಗಿಡಿದ ಕಾರ್ಯಕ್ರಮ ಶುಭ ಆರಂಭ ಪುನಂಚನ ಪೊರ್ತು ನಮ್ಮನ್ನು ಅಂಚನೆತ ಮನುಷ್ಯನ ಗುಣಟು ಗುಣಿಸಿದ ಗುಣವಂತೆ ಆಪೆಗೆ, ಭಾಗ್ಯಡು ಭಾಗಿಸಿದ ಭಾಗ್ಯವಂತೆ ಆಪೆಗೆ, ಸಂಪತ್ತು ಕೂಡಿಸಿದ ಸಿರಿವಂತೆ ಆಪೆಗೆ, ನಮ್ಮನ್ನು ಕೂಡಿಸಿನಿ ಗುಣಿಸಿನಿ ಕಲೆಪುನಿ ಪೂರ ಆ ಭಗವಂತೆಗೆ ಅಂಚಿನರ್ಥ ಈ ಕಾರ್ಯಕ್ರಮ ಅಲ್ಲ ಭಗವಂತನ ನಾಮಸ್ಮರಣದ ಒಟ್ಟಿಗೆ ಈ ಕಾರ್ಯಕ್ರಮ ಆದಿಪಾಡು ಪಡೆದು ಶ್ರೀಮತಿ ಪದ್ಮಾವತಿ ಬೈಕಂಬಾಡಿ ಮೇರಡ ಭಿನ್ನೈತ ಮತ್ತೊಂದಲ್ಲ. ಗಣಪತಿಗ ಬೊಕ್ಕ ಶಾರದೆಗ ವಂದನೆ ಗಣಪತಿಗ ಬೊಕ್ಕ ಶಾರದೆಗ ಪೊರ್ಲು ಹಾನ ರೂಪ ಏ ಮಾಜಾಲ ಭಕ್ತ ಪರಿತಾಪ ತುಷ್ಟ ಜನಾತ ದುರಿತ ದೂರ ಮಲ್ಪೋಲೆ ಹೇ ಗಣನಾಥ ವಂದನೆ ಗಣಪತಿಗ ಬಕ ಶಾರದೆಗ ವಂದನೆ ಗಣಪತಿಗ ಬಕ ಶಾರದೆಗ ಅನಿವಾರ್ಯವಾದ ಉದ್ಯಮ ಅಥವಾ ಸಾಮಾಜಿಕ ಕ್ಷೇತ್ರ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಪೋರಿತಿನ ಬೆಂಗಳೂರು ಒಂಜಿ ಕಾರ್ಯಕ್ರಮದ ನಿಮಿತ್ತ ನನ್ನ ಪುರ್ತಾವು ಪನ್ಪುನಂಚಿನ ಪಾತೆರಲ್ಲ ಎಂಗ್ಲೊಟ್ಟಿಗೆ ಕೊರ್ತನಂಚಿನ ಡಾಕ್ಟರ್ ಜಿ ಶಂಕರ್ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಅಂಚನೆ ಅರ್ನ ಈ ಸಂದರ್ಭಡು ಇಂಥ ಕಾರ್ಯಕ್ರಮ ಉದಿಪನ ಮಲ್ಪೋಡು ಬಡದು ಈ ನಮ್ಮ ಸಣ್ಣ ಭಾಗದ ಮಂಗಳೂರು ಕ್ಷೇತ್ರದ ಶಾಸಕರಾದ ಆ ಭಾಗದ ಅವೇತ ಅಭಿವೃದ್ಧಿ ಕಾರ್ಯನ ಮಲ್ಪನ ಮೂಲಕ ಸಚಿವರಾದ ಅರೆ ಕೊರ್ತನ ಸಚಿವ ಸ್ಥಾನ ಬಾರಿ ಪರಿಪೂರ್ಣವಾದ ಸಮಾಜಗ ಮುಟ್ಟುನ ರೀತಿಗೆ ಸಮಾಜಗ ಅಭಿವೃದ್ಧಿದ ಕಾರ್ಯದ ಒಟ್ಟು ಮುಟ್ಟುನ ರೀತಿ ಮಲ್ತೊಂದು ಬತ್ತನಾರು ಎಂಗ್ಲ ಸನ್ಮಾನ್ಯ ಯುಟಿ ಖಾದರ್ ಸರ್ ನಮಕ್ ಮಾತಾಡಿಗಳ ಇತ್ತ ನೇತ್ರಾವತಿ ಒಂಜಿ ಬ್ರಿಡ್ಜ್ ಒಂಜಿ ಸೈಡ್ ಬ್ಲಾಕ್ ಅನ್ನು ನಮಗೆ ಗಂಟೆ ಗಟ್ಟಲೆ ಉಂಟೋಡಾಪಣ ಐಕೆ ಬೋಡ ಒಂಜಿ ಅದು ಪೂರ್ವಾಲೋಚನೆ ಮಂದಿರು ಕೋಟೆ ಪುರರ್ದು ಬೋಲಾರಗ್ ಒಂಜಿ ತೂಕು ಸೇತುವೆನು ನಿರ್ಮಾಣ ಮಲ್ಪನಚನ ಮಲ್ಲ ಕಾರ್ಯಲ ಐಕ್ ಪಜ್ಜೆದಿತ್ತಿನ ನಾನು ತುಂಬ ದಿನ ಲೋಕಾರ್ಪಣೆ ಆಯರುಂಡು ಅಂಚನೆ ಹರಿಕಲರ್ದು ನಮ್ಮ ನೇತ್ರಾವತಿದ ಕರೆಬರಿಟ್ ಒಂಜಿ ಪ್ರವಾಸೋದ್ಯಮನ ಉತ್ತೇಜನ ಕೊರ್ಪನ ನಿಟ್ಟಿದ ಹರಿಕಲರ್ದು ನಮ್ಮ ಕುಡ್ಲ ಮುಟ್ಟಲ ನೇತ್ರಾವತಿ ಕರೆಬರಿಟ್ ಒಂಜಿ ರಸ್ತೆ ನಿರ್ಮಾಣ ಮಲ್ಪನ ಮೂಲಕ ಜನಮಂದಿಲ್ ಐಟು ನಡತೊಂದು ಬೋದು ಪ್ರವಾಸದ ಒಂಜಿ ವೀಕ್ಷಣೆ ಮಲ್ಪನ ಜನ ಕಾರ್ಯದಲ್ಲ ಮಲ್ಲ ಯೋಚನೆ ಪಾರ್ದಿರು ಅವಂತ ದಿನೊಟ್ಟೆ ಕೈಗೂಡು ಪನ್ಪನಂಚಿನ ನಮ್ಮ ನಂಬೋಲಿಗಲ ಇಂಚಿತ್ತಿ ಮಲ್ಲ ಒಂಜಿ ಆಲೋಚನೆದ ಮಲ್ಲ ಅಭಿವೃದ್ಧಿದ ಚಿಂತಕೆ ಆದುಪ್ಪನಂಚಿನ ಸನ್ಮಾನ್ಯ ಯುಟಿ ಖಾದರ್ ಇಂದ ಸನ್ಮಾನ್ಯ ಕಾರ್ಯಕ್ರಮದ ಸಭಾಧ್ಯಕ್ಷರು ಐನಿ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷ ಇಂದ ಕಾರ್ಯಕ್ರಮ ಮಹಿಳೆಯರಿಗೆ ಮೀನುಗಾರ ಮಹಿಳೆಯರಿಗೆ ಒಂಜಿ ಉತ್ತೇಜನ ಕೊರ್ಪುನಂಚಿನ ಅವ್ರಿಗೆ ಅಕ್ಲೆ ಕೊರ್ಪುನಂಚ ಸೌಲಭ್ಯ ಎಂಚಿನೋಡ ನನ್ನ ಆತ ಹೆಚ್ಚು ತಿಕ್ಕುನಂಚಿನ ತಿಕ್ಕಡು ಪನ್ ನೆಲೆಗಟ್ಟದು ಆರ್ಲ ಒಂಜಿ ವಿಧಾನಸಭೆಟ್ ಒಂಜಿ ಪ್ರಸ್ತಾವ ಮನ್ಪುನ ಮೂಲಕ ಒಂಜಿ ಕಾರ್ಯಭಾಗನ ಕೈಗೂಡದು ಕೊರುಡು ಪನ್ಪುನಂಚಿನ ಒಂಜಿ ವಿನಂತಿಲ್ಲ ಮಂತೊಂದು ಇಂದ ದಿನಕಾಲ ನಮ್ಮ ಮೀನುಗಾರಿಕಾ ಮಹಿಳಾ ಸಮಾವೇಶದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅಧ್ಯಕ್ಷರಾಗಿರುವಂತಹ ಬೇಬಿ ಎಸ್ ಕುಂದರ್ ಅವರು ಇವರಿಗೆ ಶಾಲು ಹಾಗೂ ಸನ್ಮಾನದ ಮೊಮೆಂಟೋವನ್ನು ನೀಡುವ ಮೂಲಕ ಅಧ್ಯಕ್ಷರು ಮೀನುಗಾರ ಮಹಿಳಾ ಮೀನು ಮಾರಾಟ ಮಂಡಳಿ ಸ್ಟೇಟ್ ಬ್ಯಾಂಕ್ ನಮ್ಮ ನೆಚ್ಚಿನ ಯುಟಿ ಖಾದರ್ ಅವರಿಗೆ ನಮ್ಮ ಮೊಗವೀರ ಮಹಿಳಾ ಸಮಾವೇಶಕ್ಕೆ ಆದರದ ಪ್ರೀತಿಯ ಸ್ವಾಗತ ಸರ್.
ಅಂಚಿನ ಮಂಗಳೂರು ದಕ್ಷಿಣದ ವೇದವ್ಯಾಸ ಕಾಮತ್ರು ನಮ್ಮೊಟ್ಟುಗುಲ್ಲೇರು ಸ್ಮಾರ್ಟ್ ಸಿಟಿ ಯೋಜನೆದ ಮೂಲಕ ಈ ಕುಡ್ಲನೆ ಒಂಜಿ ಅಭಿವೃದ್ಧಿದ ಒಂಜಿ ದೇಕಿದಂಚಿ ಕೊನೊತ್ತನಂಚಿನ ಒಂಜಿ ಪೆರ್ಮೆದ ಶಾಸಕರು ಏಪಲ ನಮ್ಮ ಮೀನುಗಾರ ಮಹಿಳೆಯರ ಸ್ಟೇಟ್ ಬ್ಯಾಂಕ್ ಮೀಂದ ಮಾರ್ಕೆಟ್ ಬತ್ತು ಪೊಂಜನಾಗಲ ಮಾತಾಡಲ ಸುಖ ಕಷ್ಟ ಪಾತೆರೊಂದು ಪುನಂಜನ ಇಂಗಲ ಶಾಸಕರು ಒಂಜಿ ಶಾಸಕ ಪನ್ಮ ನೆಲೆಗಟ್ಟಡತ್ತು ಒಂಜಿ ಸಾಮಾನ್ಯ ಜನಕಲ್ಲಕ ಎದುರಿತನತ್ತ ಮಾತ ನಮ್ಮ ಮಾರ್ಕೆಟ್ ಬೆಂದಿ ಮನ್ಪುನಂಚಿನ ಪೊಂಜನಾಗಲ ಒಂಜಿ ಕ್ರಿಯಾಶೀಲವಾದ ಪಾತೆರ ಮಲ್ತೊಂದು ಅಕ್ಲೆ ಉತ್ತೇಜನ ಪ್ರೋತ್ಸಾಹ ಕೊರೊಂದು ಬರ್ತನಾರು ದಕ್ಕೆ ಅದು ಮಾತ ಬಂದರ ಅದು ಮಾತಲ ಅರ್ನನೆ ಕ್ಷೇತ್ರ ವ್ಯಾಪ್ತಿಗೆ ಬರ್ಪುನಂಚಿನ ಅಂಚಿನ ಹತ್ರ ನಮನ ಒಂಜಿ ಊರ್ದನೆ ಶಾಸಕರು ಪ್ರೀತಿದ ವೇದವ್ಯಾಸ ಕಾಮತ್ರಿಗೆ ಆತ್ಮೀಯವಾದ ಸ್ವಾಗತ. ಇವರಿಗೆ ನಮ್ಮ ಮೀನುಗಾರಿಕಾ ಮಾರಾಟ ಮಂಡಳಿಯ ಖಜಾಂಚಿಯಾಗಿರುವಂತಹ ಮೋಹನ್ ಕೊಡಿಯಾಲ್ ಗೊತ್ತು. ಇವರು ಶಾಲು ಹೊದಿಸಿ ಪ್ರೀತಿಯ ದ್ಯೋತಕವನ್ನ ನೀಡುವ ಮೂಲಕ ಮೋಹನ್ ಕುಲಾಲ್ ರವರು ಶಾಲನ್ನ ಹೊದಿಸಿ ಪ್ರೀತಿಯ ದ್ಯೋತಕವನ್ನ ನೀಡುವ ಮೂಲಕ ಮೀನುಗಾರರ ಮಹಿಳಾ ಸಮಾವೇಶ ಕಾರ್ಯಕ್ಕೆ ಪ್ರೀತಿಯ ಶೀಲಾ ಗುರುಕಾರ ನೆಚ್ಚಿನ ಜಯಸಿ ಕೋಟ್ಯಾಲ್ ಈ ಜಯಸಿ ಕೋಟ್ಯಾಲ್ ರಚನೆ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ನ ಪರಮಾಪ್ತಿಯರು ಅಕಲ ಹೂವಿಟ್ಟನ ಅಕಲ ರೊಡ್ಡ ಜನ ಒಟ್ಟಿಗೆ ಬಲಗೈ ಬೇತತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರಡು ಪಂಡಿಕೆ ಮಹಾಜನ ಸಂಘ ಉಚ್ಚಿಲದ ಉಪಾಧ್ಯಕ್ಷರಾದ ಆವರ ಕೆಲಸ ಕಾರ್ಯ ತನ್ನ ತೊಡಗಿಸಿದ್ದಾರೆ ದಯಮಾಡ ಮಗುವಿನ ಸಮಾಜ ಪಟ್ಟ ತಿಳಿದುಕೊಳ್ಳಬೇಕು. ಮೇರೆಗೆ ಭಾರತೀಯ ಸುವರ್ಣ ಇದರೊಟ್ಟಿಗೆ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಅಧ್ಯಕ್ಷರಾದ ಇಲ್ಲಿ ಸಮಾವೇಶ ಇಲ್ಲಿ ಯಶಸ್ವಿ ಪ್ರತಿನಿತ್ಯಲ ನಮ್ಮ ಸ್ಟೇಟ್ ಬ್ಯಾಂಕ್ ಒಟ್ಟಿಗೆ ಪಾತ್ರಕತ್ತ ಮತ್ತೊಂದು ಈ ಕಾರ್ಯಕ್ರಮ ಯಶಸ್ವಿ ಅವರು ಪಡ್ಕೊಂಡು ಭಾಸ್ಕರ್ ಚಂದ್ರ ಶೆಟ್ಟಿ ದಯಮಟ್ಟ ಮೀನುಗಾರರು ಈ ಸ್ಟೇಟ್ ಬ್ಯಾಂಕ್ ಶತಮಾನದ ಒಂಜಿ ಇತಿಹಾಸ ಉಪನಂಚಿನ ಮೀನು ಮಾರ್ಕೆಟ್ ಐದು ಲಕ್ಷ ಆ ಸಹಿತ ನೇತೃತ್ವ ವಹಿಸಿಕೊಂಡಾಗ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ತುಡರು ಬೆಳಗಾದ ಕಾರ್ಯಕ್ರಮವನ್ನು ಉದಿಪನ ಮಂತದ ಕಾರ್ಯಕ್ರಮಕ್ಕೂ ಎಡೆಪು ವಹಿಕಿಯರು ವೀರರಿಗೆ ನಮ್ಮ ಶೂರ್ಯರಿಗೆ ನಮ್ಮ ಮಲ್ಪುನಂಚಿನ ಕಾರ್ಯೋಡು ಒಬ್ಬೆ ವಿಘ್ನೋಲು ಬರಂದಿ ಲೆಕ್ಕ ವಿಘ್ನ ವಿನಾಶಕನ ಸುಗೀತ ದಾಂಡ ಇತ್ತೆ ಅಂಧಕಾರ ದೂರ ಅವಡು ಜ್ಞಾನದ ಬೊಲ್ಪು ಊರೊರ್ಮೆ ಪಸರಡು ಪನ್ಪಿನ ಉದ್ದೇಶೋಡು ಬೈದಿನ ಬೆನ್ನೆರೆಡ ದಿವ್ಯ ಹಸ್ತದ ಮೂಲಕ ದೀಪನು ಪ್ರಜ್ವಲನ ಮಲ್ಪುನ ಮೂಲಕ ನಮ್ಮ ಮಹಿಳಾ ಮೀನುಗಾರಿಕಾ ಸಮ್ಮೇಳನ ನಮ್ಮ ಈ ಸಮ್ಮೇಳನದ ದೀಪ ಪ್ರಜ್ವಲನದ ಲೇಸ್ ಇತ್ತೆ ನಡಪರುಂಡು ಬೈದಿನ ಶ್ರೀಯುತ UT ಖಾದರ್ ಅವರು ದೀಪ ಪ್ರಜ್ವಲನದ ಮೂಲಕ ಮೀನುಗಾರ ಮಹಿಳೆಯರ ಸಮಾವೇಶ ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ಸ್ಟೇಟ್ ಬ್ಯಾಂಕ್ ಮಂಗಳೂರು ಆಶ್ರಯ ಪುನಂಚಿನ ಮೀನುಗಾರ ಮಹಿಳೆಯರ ಸಮಾವೇಶದ ಅಧಿಕೃತ ಉದ್ಘಾಟನೆ ಗೊಲ್ಪುನು ಅರ್ಲವನ ಮೂಲಕ ಜಾನಾದಿಗಿಡ ಪುನಂಚಿನ ಪಂಚದಿನದೇಪುನ ಅರ್ಲವನ ಮೂಲಕ ಇಂದ ಕಾರ್ಯಕ್ರಮಕ್ಕೆ ಶುಭ ಆರಂಭ ಬರ್ಪನಂಚಿನ ಹೊರತು ಇಂದ ಸೇರ್ಪನಂಚಿನ ಮಾತ ಈ ವಿತ್ತ ಜಿಡ್ಡು ಒಳಗಾತನಂಚಿನ ಸನ್ಮಾನ್ಯ UT ಖಾದರ್ ಹಾಗೆ ವೇದವ್ಯಾಸ ಕಾಮತ್ರು ಜಯಸಿ ಕೋಟ್ಯಾನ್ರು ಮೋಹನ್ ಬೆಂಗ್ರ ಮಾತು ಹತ್ತು ದಿನಗಳ ಸೇರಿಗೆಲ್ಲ ಇಂದ ಕಾರ್ಯಕ್ರಮದ ಉದಿಪನ ತುಡರ್ನು ಬೆಳಗಾವನ ಮೂಲಕ ಈ ಒಂದು ಸಮಸ್ಯೆ ಎಲ್ಲ ನಮ್ಮ ಸೋದರ ತಾಯಂದಿರು ಮೀನುಗಾರ ಮೀನು ಮಾರಾಟಗಾರರೇ ಹಾಗೂ ಇನ್ನಿತರ ಆ ಒಂದು ಮೀನುಗಾರಿಕೆಯಲ್ಲಿ ತೊಡಗಿಕೊಂಡು ಬರ್ತಿರ್ತ ಅಂತ ಎಲ್ಲ ನನ್ನ ಸನ್ಮಿತ್ರರೇ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಮ್ಮ ತಾಯಂದಿರ ಮೀನುಗಾರರ ಮಹಿಳೆಯರ ಸಮಾವೇಶದಲ್ಲಿ ಇಲ್ಲಿ ಬಂದಾಗ ನಾನು ಬಹುಶಃ ಆಗೋದು ಮಾತು ಹೇಳ್ತಾ ಇರ್ತೇನೆ, ಮೀನು ಮಾರುವವರಂತ ಹೇಳಬೇಡಿ, ನೀವು ಯಾರು ಕೂಡ ಮೀನು ಮಾರುವವರಲ್ಲ, ನೀವೆಲ್ಲರೂ ಕೂಡ ಇಡೀ ನಾಡಿಗೆ ಮತ್ತು ಜಗತ್ತಿಗೆ ಸ್ವಾಭಿಮಾನದ ಬದುಕಿನ ಪಾಠವನ್ನು ಬೋಧಿಸೋರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ರೀತಿ ನಾವು ಸ್ವಾಭಿಮಾನದ ಜೀವನ ಕಾಣಬೇಕಂತ ಹೇಳಿ ಇಡೀ ನಮಗೆಲ್ಲರಿಗೂ ಕೂಡ
ಆ ಪಾಠವನ್ನು ಬೋಧಿಸುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಿಮ್ಮ ಪಟ್ಟಂತ ನೀವು ಪಟ್ಟಂತ ಆವಾಗ ನಾವು ಸಣ್ಣದಿರುವಾಗ, ಈಗ ಸ್ವಲ್ಪ ಸವಲತ್ತು ಬಂದಿದೆ. ನಾವು ಸಣ್ಣದಿರುವಾಗ ಬಹುಶಃ ಇವತ್ತು ಅವತ್ತಿನ ಕಾಲದಲ್ಲಿ ನಾವು ಕೂಡ ಬಹಳ ಆತ್ಮೀಯತೆಯಿಂದಿದ್ದೆವು. ಯಾಕಂದ್ರೆ ಮಾರ್ಕೆಟಿಗೆ ಹೋಗ್ತಿದ್ದೆವು ಆವಾಗ ಆ ಬೆಳಿಗ್ಗೆ ಬರುವಂಥ ಅಸವ್ಯವಸ್ಥೆಗಳು, ಸರಿಯಾದ ಮೇಲೆ ಚಾವಣಿ ಕೂಡ ಇರುವುದಿಲ್ಲ, ಇದನ್ನೆಲ್ಲ ಇಟ್ಟು ಅದು ಕೆಳಗೆ ಕೂತ್ಕೊಂಡು ಸುತ್ತಾದ ವ್ಯವಸ್ಥೆ ಇಲ್ಲ. ಅದನ್ನು ಇಟ್ಟುಕೊಂಡು ಬಹುಶಃ ಬದುಕಿಕೊಂಡು ಒಂದು ಸ್ವಾಭಿಮಾನ ಬದುಕನ್ನು ಹೇಗೆ ಮಾಡ್ಬೋದು ಅಂಥೇಳಿ ಇಡೀ ಜಗತ್ತಿಗೆ ತೋರಿಸುವಂಥ ದೊಡ್ಡ ಶಕ್ತಿ ಯಾರಿದ್ದರೆ ಅದು ಮೀನುಗಾರ ಮಾರಾಟಗಾರನ ಮಹಿಳೆಯನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಮೀನುಗಾರಿಕೆಗೆ ನಿಮ್ಮದೇ ಒಂದು ಭಾಷೆ, ನಿಮಗೆ ಅದೊಂದು ವಿಚಾರಗಳು ಮತ್ತು ನಿಮಗೆ ಸಂಸ್ಕೃತಿ ಪರಂಪರೆ ಮಾರಾಟ ಒಂದು ವಿಶೇಷ ಇದೆ. ನಾನು ಬಹುಶಃ ನನಗೆ ಅತ್ಯಂತ ಖುಷಿಯಾಗ ನಾನು ಸಣ್ಣದಿರುವಾಗ ನಾವು ಮೀನುಗಾರಿಕೆ ಪ್ರದೇಶ ಕಂಪನಕಟ್ಟೆಗೆ ಬಂದು ತಂದೆ ಶಾಸಕರಾಗಿದ್ದರೂ ಕೂಡ ನಾವೆಲ್ಲ ಬಂದು ಹೋಗುವಾಗ ಮಧ್ಯದಲ್ಲಿ ನಡ್ಕೊಂಡು ಹೋಗುವಾಗ ಅತ್ಯಂತ ಪ್ರೀತಿಯಿಂದ ಸ್ವಂತ ತಾಯಿಯ ಮಗನಾಗೆ ತಾವು ಮಾತಾಡೋದು, ಜೋರಲ್ಲಿ ಮಾತಾಡೋದು, ನಾವು ಕಡಿಮೆ ಕೇಳಿದೆ ಚರ್ಚೆ ಮಾಡಿದಕ್ಕೆ ನಮ್ಗೆ ವಿಚಾರಕ್ಕೆ ಇದೆಲ್ಲವೂ ಕೂಡ ನಾವು ಸಣ್ಣದಿದ್ದ ನಮಗೆ ಭಾಳ ಖುಷಿ. ಮನೆಯಲ್ಲಿ ಹೋಗಿ ಮೀನುಗಾರ ಹತ್ರ ಹೋಗೋದಂದರೆ ನಮ್ಮ ಸಣ್ಣ ಮಕ್ಕಳಿಗೆ ನಮಗೆಲ್ಲ ಖುಷಿ, ನಾವು ಕೂಡ ಹೋಗೋದು. ಯಾಕಂತೇಳಿದರೆ ಈ ಒಂದು ವಿಚಾರ ಅಲ್ಲಿ ಅವ್ರು ಮಾತಾಡಲಿಕ್ಕೆ ಬೇಕಾದಲ್ಲಿ ಕಡಿಮೆ ರೇಟಿಗೆ ಚರ್ಚೆ ಮಾಡೋದು, ಆಗ ನಮಗೆ 4 ಬೈಗಳು ಜಾಸ್ತಿ ಸಿಕ್ಕೋದು, ಇದೆಲ್ಲ ಕೂಡ ಒಂದು ನಮ್ಗೆ ದೊಡ್ಡ ಮಟ್ಟದ ಒಂದು ಖುಷಿಯಾಗೋದು ವಾತಾವರಣ ಸಣ್ಣದಿಂದಲೇ ನಮಗೆ ಮೈಗೂಡಿಸಿಕೊಂಡು ನಮ್ಮಂಥ ವಿಚಾರ ಅಂತ ಹೇಳಲಿಕ್ಕೆ. ಸೊ ನಿಮ್ಮದೇ ಆದೊಂದು ಸಂಸ್ಕೃತಿ ಪರಂಪರೆ ವಿಚಾರ ಎಲ್ಲ ಕೂಡ ಈ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಮಹಿಳಾ ಸಬಲೀಕರಣಕ್ಕೆ ಈಗ ಕಾರ್ಯಕ್ರಮ ಎಲ್ಲ ಬಂದಿರ್ಬೋದು, ಮಹಿಳಾ ಸಬಲೀಕರಣಕ್ಕೆ ಬಂದ ಸಂಬಂಧ ಬೇರೆ ಬೇರೆ ಯೋಜನೆ ಈಗೆಲ್ಲ ಬಂದಿರ್ಬೋದು. ನಿಜವಾದ ಮಹಿಳಾ ಸಬಲೀಕರಣಕ್ಕೆ ಪ್ರೇರಣೆ ಪ್ರೋತ್ಸಾಹವಾಗಿದ್ದರೆ ಅದು ತಾವು ಮಹಿಳೆಯರು 100 ವರ್ಷಗಳ ಹಿಂದೆ ಅದು ಪ್ರಾರಂಭ ಮಾಡಿದ್ರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಹಿಳೆಯರು ಬಹುಶಃ ಅವತ್ತಿನ ಕಾಲದಲ್ಲೇ ನಿಂತು ಕಷ್ಟಪಟ್ಟು ಶ್ರಮ ವಹಿಸಿ ಏಕೆ ಸಮಾಜದಲ್ಲಿ ಆ ಸಬಲೀಕರಣದ ಮೊದಲು ಹಮ್ಮಿಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ಏಕೆ ಶಿಕ್ಷಣ ಕೊಡ್ಬೋದು, ಮನೆಯನ್ನು ಹೇಗೆ ನಡೆಸ್ಬೋದು ಅಂತೇಳಿ ತೋರಿಸಿಕೊಟ್ಟದ ದೊಡ್ಡ ಮಟ್ಟದ ಒಂದು ವರ್ಗ ಅಂತ ನಾನು ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಗೌರವದಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಕೆಲಸ ಕೂಡ ಅದೊಂದು ದೊಡ್ಡ ಮಟ್ಟದ ಗೌರವ ಇದೆ, ಅದು ಸಣ್ಣದಿರಲಿ ಕೆಲಸ ಇದೆ, ಅದಕ್ಕೊಂದು ಪ್ರಾಮುಖ್ಯತೆ ಗೌರವ ಇದೆ. ಆ ಒಂದು ಅತ್ಯುತ್ತಮವಾದ ಸ್ವಾಭಿಮಾನದ ಗೌರವವನ್ನು ಕೆಲಸ ತಮ್ಮೆಲ್ಲಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಕೃಷಿಯ ಅನ್ನದಾತ ಅಂತ ನಾವು ಹೇಳ್ತೇವೆ, ಕೃಷಿಕರನ್ನು ರೈತರನ್ನು ನಾವು ಅನ್ನದಾತ ಹೇಳ್ತೇವೆ. ರೈತರಾಗೆ ಮೀನುಗಾರರು ಕೂಡ ಅನ್ನದಾತರಂತ ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾವೆಲ್ಲ ಸವಲತ್ತುಗಳು ಬಹುಶಃ ನಾವು ರೈತರಿಗೆ ಕೊಡ್ತೇವೆ, ಅದೇ ರೀತಿ ಮೀನುಗಾರಿಕೆ ಕೂಡ ಅದಕ್ಕೆ ಹೆಚ್ಚಿನ ಸವಲತ್ತನ್ನು ಕೊಡುವಂತಹ ದೊಡ್ಡ ಮಟ್ಟದ ಕೆಲಸದ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಾವು ನಿಮ್ಮೆಲ್ಲರ ಅತ್ಯಂತ ನಮಗೆ ಹೆಮ್ಮೆ ಇದೆ. ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಎಷ್ಟು ವರ್ಷದ ದೀರ್ಘವಾಗಿ ಕಾಲದ ಆ ಒಂದು ಯಶಸ್ಸಿನ ಆ ಒಂದು ಜೀವನ ಇನ್ನಷ್ಟು ಅತ್ಯುತ್ತಮವಾಗಿ ಇವತ್ತು ಮುಂದೆ ಹೋಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಹಿಂದಿನ ಶ್ರಮ, ಈಗ ನಿಮ್ಮ ಕೆಲಸ, ಭವಿಷ್ಯದ 20-25 ವರ್ಷಗಳಲ್ಲಿ ನಿಮ್ಮ ಮನೆ ನಿಮ್ಮ ಕುಟುಂಬವನ್ನು ಇನ್ನಷ್ಟು ಮುಂದೆ ತೆಕ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿಕೊಂಡು ಶಿಕ್ಷಣಕ್ಕೆ ವಿಶೇಷದ ಮಹತ್ವ ಅಂತ ಕೊಡುವಂಥ ಕೆಲಸ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಿಕ್ಷಣಕ್ಕೆ ವಿಶೇಷದ ಮಹತ್ವವನ್ನು ಕೊಡಬೇಕು. ನಿಮಗೆ 100 ಕಷ್ಟ ಇರ್ಬೋದು, ಆದರೆ ಏನಾದರೂ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ಯಾವುದೇ ರಾಜಕೀಯ ಪಕ್ಷಕ್ಕಿಲ್ಲ, ಯಾವುದೇ MLAಗಳಿಗಿಲ್ಲ, ಯಾವುದೇ ಸಂಘ ಸಂಸ್ಥೆ ಇಲ್ಲ. ನಿಮ್ಮ ಪ್ರತಿಯೊಂದು ಮನೆಯ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಮಕ್ಕಳ ಮೇಲೆ ವಿಶ್ವಾಸ ಇಡಿ, 10-15 ವರ್ಷ ಅವ್ರು ಚೆನ್ನಾಗಿ ಕಲಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಶೈಕ್ಷಣಿಕ ಒಂದು ಹಂತಕ್ಕೆ ತಂದು ನಿಲ್ಲಿಸಿ ನಿಮ್ಮ ಒಂದು ಮನೆಯ ಎಲ್ಲ ಕಷ್ಟಗಳನ್ನು ನಿಮ್ಮ ಮಕ್ಕಳು ಬಗೆಹರಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಡತನದಲ್ಲಿ ಹುಟ್ಟಬಹುದು, ಅದು ನೀವು ಬಡತನದಲ್ಲಿ ಸಾಯ್ಬೇಕಂಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನದ ಕಷ್ಟವನ್ನು ದೂರ ಮಾಡಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿ ಹಂತವಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿದ ವ್ಯವಸ್ಥೆ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವು ವಿಶೇಷವಾದ ಆಸಕ್ತಿ ಬಹುಶಃ ಇರುವಂಥ ಅವಕಾಶ ಇವತ್ತು ಮಾಡಬೇಕು. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆಲ್ಲರಿಗೂ ಕೂಡ ಅದು ಉತ್ತಮವಾದ ವ್ಯಾಪಾರಸ್ಥರೇ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಿರಲಿ,
ನಮಗೆ ಅದು ನನಗೆ ಅಲ್ಲಿ ಯಶ್ಪಾಲಿ ಅವರಿಗೆಲ್ಲ ನಮ್ಮ ಚರ್ಚೆ ಆಗುವಾಗ ಬೇರೆ ಊರವ್ರು ಏನು ಹೇಳ್ತಾರೆ ಅಧಿಕಾರಿಗಳು, ನೀವು ಮೀನು ತಿನ್ನುವವ್ರು ಮಾರ, ನೀವು ಭಯಂಕರ ಹುಷಾರಿದ್ದೀರ ಅಂತ ಹೇಳಿ ಬಹುಶಃ ನಮಗೆ ವಿಶೇಷವಾದ ಆ ಒಂದು ಅಲ್ಲಿ ಟ್ರೇಡ್ ಮಾರ್ಕ್ ಇದೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ ಅದು ಮೀನು ಅಂತ ಹೇಳಿ ಭಾಳ ಎಲ್ಲರಿಗೂ ಕೂಡ ಗೊತ್ತಿರೋ ತುಳುನಾಡಿನ ಟ್ರೇಡ್ ಮಾರ್ಕ್ ಅದು ಮೀನು ಅಂತ ಹೇಳಿ ಬಹುಶಃ ಎಲ್ಲರಿಗೂ ಗೊತ್ತಿರೋದು. ಎಲ್ಲಿ ನೀವು ಡೆಲ್ಲಿಗೆ ಹೋಗಿ ನೀವು ಈಟಿಂಗ್ ಫಿಶ್, ನೀವು ಮೀನು ತಿನ್ನುವವ್ರು ಏನು ಕೂಡ ಮಾಡ್ತಾರೆ ಅಂತ ಹೇಳಿ ಬಹುಶಃ ಇರುವಂಥ ದೊಡ್ಡ ಮಟ್ಟದ ಟ್ರೇಡ್ ಮಾರ್ಕ್ ಇದೆ. ಆದ ಕಾರಣ ನಿಮ್ಮ ಈ ಗೌರವದ ಆ ಒಂದು ಜೀವನ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ ಇರ್ತಾರೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಮೊನ್ನೆ ತನಕ ಹೇಳಿದ್ದೆ, ಆಗಲಿಲ್ಲ. ಇಡೀ ನಮ್ಮ ಉಡುಪಿ ಉಡುಪಿ, ಕಾರವಾರ, ಮಂಗಳೂರು ಈ 3 ಜಿಲ್ಲೆ ಕೂಡ ಸಮಗ್ರವಾದ ಮೀನುಗಾರಿಕೆ ನೀತಿ ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. 3 ಸೇರಿಸಿಕೊಂಡು ಒಂದೇ ನೀತಿಯನ್ನು ಮಾಡಿಕೊಂಡು ಸ್ಪಷ್ಟವಾದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಎಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಲಿ. ಬಹುಶಃ ನಿಮ್ಮೆಲ್ಲರ ಶ್ರಮ, ನೀವು ಕಾಣದ ಕೈಗಳಿಗಾಗಿ ನಮ್ಮ ಈ ಒಂದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂಗಳೂರು ನಗರ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ, ಕರಾವಳಿ ಜಿಲ್ಲೆ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ ಅದು ಶ್ರೀಮಂತರು, ಬಿಲ್ಡಿಂಗ್ ಇದ್ದವರು, ಕಾರಿದ್ದವರು ಮಾತ್ರ ಕಾರಣ ಅಲ್ಲ. ನಿಮ್ಮ ರೀತಿ ಬಿಸಿಲಲ್ಲಿ ಮಳೆಯಲ್ಲಿ ಶ್ರಮಪಟ್ಟರು ಕೂಡ ಅದಕ್ಕೆ ಪ್ರಮುಖವಾದ ಕಾರಣಕರ್ತರು ಅಂತ ಕೂಡ ನಾನು ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಎಲ್ಲರಿಗೆ ಸಿಕ್ಕುವಂಥ ಅವಕಾಶ, ಹಕ್ಕುಗಳು ನಿಮಗೆಲ್ಲರಿಗೂ ಸಿಕ್ಕುವುದು ಅದು ನಿಮ್ಮ ಹಕ್ಕಂತ ಬಹುಶಃ ದೊಡ್ಡ ಮಟ್ಟದ ನಿಮ್ಮ ಹಕ್ಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಜನಪ್ರತಿನಿಧಿಗಳು ನಮ್ಮಿಂದ ಏನು ಸಹಕಾರ ಬೇಕಾ ನಾವು ಹಿಂದೆ ಕೂಡ ಮಾಡಿದ್ದೇವೆ. ನಾವು ಇನ್ನು ಮುಂದೆ ನಿಂತು ಕೂಡ ನಾವೆಲ್ಲ ರೀತಿಯ ಸಹಕಾರ ನಾವು ಖಂಡಿತವಾಗಿ ನಾವು ಮಾಡ್ತೇವೆ. ನಿಮ್ಮೆಲ್ಲರ ಶ್ರಮ ನಮ್ಮ ಕಣ್ಣ ಮುಂದೆ ಇದೆ. ನಮ್ಮೆಲ್ಲ ಸೋದರರಾಗಿದ್ದುಕೊಂಡು ಬಹುಶಃ ನಮ್ಮೆಲ್ಲರ ಸೋದರರಾಗಿದ್ದು ನಾವೇನೆಲ್ಲ ಸಹಕಾರ ಬೇಕಾ ಆ ರೀತಿಯ ಸಹಕಾರ ಬಹುಶಃ ಮುಂದಿನ ನಿಲುಕು ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಈಗಲೇ ಪ್ರಸ್ತಾವನೆ ಮಾಡಿದ ಸಂದರ್ಭದಲ್ಲಿ ಬಹುಶಃ ಆ ಒಂದು ಆತಂಕವನ್ನು ತಾವು ಇವತ್ತು ವ್ಯಕ್ತಪಡಿಸಿದ್ದೀರ. ನಾನು ಕೂಡ ಚರ್ಚೆ ಮಾಡ್ತೇನೆ. ಶಾಸಕರು ವೇದವ್ಯಾಸ ಕಾಮತ್ ಅವರಿದ್ದಾರೆ, ಉಸ್ತುವಾರಿ ಮಂತ್ರಿ ಇದ್ದಾರೆ. ಬಹುಶಃ ಶಾಸಕರೆಲ್ಲ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ರೀತಿ ಎಲ್ಲ ಬೆಂಬಲ ನಾವು ಅದಕ್ಕೆ ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ 25ನೇ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿನ ಕಾರ್ಯಕ್ರಮ ಆಗಲಿ. ಬಹುಶಃ ಉಲ್ಲಾಲ ಮತ್ತು ಮಂಗಳೂರು ನಮಗೆ ಒಂದೇ ರೀತಿಯಲ್ಲಿ ಒಂದು ಭಾಳ ಹತ್ತಿರ ಸಂಬಂಧ. ಇನ್ನೂ ಹತ್ತಿರ ಬೇಕಾಗಿ ನಾವು ಈಗ ಒಂದು ಸೇತುವೆಯನ್ನು ಬಹುಶಃ ಮುಂದಿನ ದಿನಕ್ಕೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ನೇರವಾಗಿ ಬೋಲಾರದಿಂದ ನೇರವಾಗಿ ಮೊಗವೀರಪಟ್ಟಣ ಸಂಪರ್ಕಿಸುವಂಥ ನೇರವಾದ ಒಂದು ಸೇತುವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮಗೆ ಸಮಸ್ಯೆನು ನಮ್ಮ ಮೀನುಗಾರಿಕೆಲ್ಲ ದೊಡ್ಡ ಬೋಟ್ ತಂದೆಲ್ಲ ಮಂಗಳೂರಲ್ಲಿ ಸೆಟ್ಲ್ ಆಗಿ ಅಲ್ಲಿ ಜನ ಕಡಿಮೆ, ಅಲ್ಲಿಂದೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಸಣ್ಣ ಬೋಟುಗಾರರು ಮೀನಿಗೆ ಇಲ್ಲಿಗೆ ಮಂಗಳೂರಿಗೆ ಬಂದಾಗ ಸರಿಯಾಗಿ ನಿಲ್ಲಿಗೆ ಜಾಗ ಸಿಕ್ಕುವುದಿಲ್ಲ. ಅವರ ಬೋಟು ನಿಮ್ಮ ದೊಡ್ಡ ಬೋಟು ಮಧ್ಯೆ ಬಂದರೆ ಒಂದಕ್ಕೊಂದು ಡಿಕ್ಕಿ ಹಿಡಿದು ಬೋಟಿನ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ. ಹೋಗಿ ಇವರು NMPD ತನಕ ಮುಟ್ಟುವಂಥ ಪರಿಸ್ಥಿತಿ ಆಗ್ತದೆ. ಅಲ್ಲಿ ಅವರು ನಿಲ್ಲಿಸಲಿಕ್ಕೆ ಕೂಡ ಬಿಡೋದಿಲ್ಲ. ಅದಕ್ಕಾಗಿ ನಿಮ್ಮ ಸಾಹಸ ಹೇಳಿ ನಾನು ಮಂಗಳೂರಿನಲ್ಲಿ ಮೀನುಗಾರಿಕೆ ಜಟ್ಟಿಗೆ ಅನುದಾನ ಇವತ್ತು 5 ಕೋಟಿ ಅನುದಾನ ಬಿಡುಗಡೆ ಮಾಡಿ ಸಂಪೂರ್ಣವಾದ ಮಿನಿ ಜಟ್ಟಿಯನ್ನು ಬಹುಶಃ ಅಲ್ಲಿ ಇವತ್ತು ಮಾಡ್ತಿದ್ದೆ. ಇವತ್ತು ಅದು ಸಣ್ಣ ಮಟ್ಟ ಮೀನಿನ ಮಿನಿ ಬಂದರಾಗಿ ಅದು ಪ್ರಾರಂಭ ಮಾಡ್ಬೋದು ಕೋಟೆಪುರದಲ್ಲಿ. ಮುಂದಿನ ದಿನ 5-10 ನಾನು ಇರ್ಬೋದು, ಇಲ್ಲ ನಾವೇನು ಶಾಶ್ವತವಲ್ಲ, ಎಷ್ಟೋ ಜನ ಬಂದಿದ್ದಾರೆ, ನಾವು ಕೂಡ ಹೋಗುವಂಥದ್ದು. 23 ಅದು ಕೂಡ ದೊಡ್ಡ ಮಟ್ಟ ಮಂಗಳೂರಿನ ನಂತರದ ದೊಡ್ಡ ಮಟ್ಟದ ಮೀನುಗಾರಿಕೆಯ ಒಂದು ಪ್ರದೇಶ ಬಂದರಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ಕೆಲಸಗಳು ಸಣ್ಣದಿಂದಲೇ ಇವತ್ತು ಪ್ರಾರಂಭ ಆದ ಆ ರೀತಿ ನಾವು ಇವತ್ತು ಈ ಸಲ 5 ಕೋಟಿ ಬಿಡುಗಡೆ ಮಾಡಿ ನಮಗೆ ಸ್ಥಳದ ಪರಂಭೋಗ ಸ್ಥಳ ಆ ಸ್ಥಳ ಅಂತೇಳಿ ಸ್ವಲ್ಪ ಇಲ್ಲದ ಈ ಸಮಯ ಆಗುವಂಥ ವಿಚಾರ ಇವತ್ತು ಆಗ್ತಿತ್ತು. ಅದಕ್ಕಾಗಿ ಎಲ್ಲ ಕೆಲಸ ನಾವೆಲ್ಲ ಜೊತೆ ಮಾಡುವಂಥ ಅವಕಾಶ ನಾವು ಖಂಡಿತವಾಗಿ ನಾವು ಕಲ್ಪಿಸುವಂಥ ನಾನು ಕೇಳಿಕೊಳ್ಳುತ್ತಾ, ಬಹುಶಃ ನಿಮಗೆ ಏನಾದರೂ ನಿಮ್ಮಲ್ಲಿ, ಯಾಕೆ ನಮ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಸಮಸ್ಯೆಗಳು ನಿಮಗೆ ಭಾಳಷ್ಟು ಗೊತ್ತಿರ್ತದೆ, ನೈಜವಾದ ಸಮಸ್ಯೆ ನಮ್ಗಿಂತ ಜಾಸ್ತಿ ನಿಮಗೆ ಭಾಳ ಗೊತ್ತಿರುವಂಥದ್ದು. ನಾವೇನಾದ್ರು ಮಾಡಬೇಕಾದ್ರೆ ನಿಮ್ಮಿಂದ ಮಾಹಿತಿ ಪಡ್ಕೊಂಡೇ ನಾವು ಏನಾದ್ರು ಯೋಜನೆ ರೂಪಿಸ್ಕೊಳ್ಬೇಕು. ದಯವಿಟ್ಟು ನೀವು ಏನಾದರೂ ಈ ರೀತಿ ಅಲ್ಲ, ಈ ರೀತಿ ಆಗಬೇಕಂತ ನಿಮ್ಮ ಸಲಹೆ ಸೂಚನೆ ದಯವಿಟ್ಟು ಅದು ಮನೆಗೆ, ನಿಮ್ಮ ಮೀನುಗಾರಿಕೆ ಮನೆಗೆ ಸಂಬಂಧಪಟ್ಟಿರಲಿ, ಮೀನುಗಾರಿಕೆ ವ್ಯಾಪಾರಿಗೆ ಸಂಬಂಧಪಟ್ಟ ಇರಲಿ, ಇನ್ನಿತರ ಯಾವುದೇ ತಮ್ಮ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಉತ್ತಮವಾದ ಕೆಲಸ ಆಗಬೇಕಂದ್ರೆ ನಿಮಗೇನು ತೋಚಿದಲ್ಲಿ ದಯವಿಟ್ಟು ಏನು ಇದರಲ್ಲಿ ನಮ್ಮ ಗಮನಕ್ಕೆ ನೀವು ತನ್ನಿ. ನಾವು ಮುಂದೆ ನಿಂತು ಆ ಕೆಲಸಗಳನ್ನು ನಿಮ್ಮ ಸಮುದಾಯಕ್ಕೆ ನಾವು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದಕ್ಕೆಲ್ಲ ಅಭಿನಂದನೆ ಸುಪಾನ್ ಸಲ್ಲಿಸಿಕೊಳ್ಳುತ್ತಾ, ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಸಂಘಟನೆ ಬರಲೇಬೇಕಂತ ನನ್ನ ಆಹ್ವಾನಿಸಿದ್ದು. ನಾನು 5 ಬಾರಿ ಶಾಸಕನಾಗಿದ್ದೇನೆ, ನಿಮಗೆಲ್ಲೂ ಕೂಡ ಆತ್ಮೀಯತೆ ಆಗಿದ್ದೇನೆ. 2ನೇದು ನಮ್ಮ ಬಹುಶಃ ಇವತ್ತು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ಹೆಚ್ಚು ನಾನು ಯಾಕೆ ಪ್ರೀತಿಯಿಂದ ಕರೆದಿದ್ದಾರೆ, ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನು ಯಾಕೆ ಅತ್ಯಂತ ಪ್ರೀತಿಯಿಂದ ಕರೆದಿದ್ದಾರೆ ಅಂತ ಹೇಳಿದರೆ,
45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ನಾವು ಕೂಡ ಈ ವಿಧಾನ ಟೌನಲ್ಲಿ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೆವು. 45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗುವುದಾದರೆ ಅದು ದೇವರು ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡ್ದಲ್ಲ, ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತೆಕ್ಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಮಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಶುಭಾಶಯತೆಗೆ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಲಿ. ಬಹುಶಃ ಭಾಸ್ಕರ್ ಚಂದ್ರ ಶೆಟ್ಟರ್ ಅವರಿಗೂ ಇಂದು ಸೇನೆಗೆ ಏನು ಅವತ್ತೇ ಕಾಲ ನಿಮಗೆ ಬಹುಶಃ ನಿಮ್ಮ ಪರವಾಗಿ ನಿಂತು ಕೆಲಸ ಮಾಡಿದ್ರೆ ನಾನು ಬಹುಶಃ ಎಲ್ಲರ ಪರವಾಗಿ ಅವರಿಗೆ ನನ್ನ ವಿಶೇಷ ಕೃತೆ ನಾನು ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ಉತ್ತಮವಾದ ಎಲ್ಲ ಕೆಲಸಗಳಲ್ಲಿ ನಿಮಗೆಲ್ಲರಿಗೂ ನನ್ನ ಬೆಂಬಲ ಯಾವಾಗಲೂ ಕೂಡ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಅತ್ಯಂತ ಸಂತೋಷದ ಅತ್ಯಂತ ಸೌಹಾರ್ದತೆಯ ಪ್ರೀತಿ ವಿಶ್ವಾಸದ ಸಮಾಜ ನಿರ್ಮಾಣ ಮಾಡಿಕೊಂಡು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಮಗೆ ಇರಲಿ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನಾನು ಮಾತು ಮುಗಿಸಿ. ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸುವರ್ಣ ಸಾಂದರ್ಭಿಕವಾದ ಪಾತ್ರದ ಎಡಬು ಬಯಕಿಯರು. ಮೀನುಗಾರ ಮಹಿಳೆಯರು ಮಾತ್ರ ಮೀನುಗಾರರನ್ನ ವಿಶೇಷತೆ ದಾದನ ಪಂಡ ಈ ಕಾರ್ಯಕ್ರಮಕ್ಕೆ ಬತ್ತು ಪೊಂಡ ಒಂಜಿ ಎಕ್ಸ್ಟ್ರಾ ಎನರ್ಜಿ ದಿಕ್ಕದು ಹೋಗ್ಕೊಂಡು ಈಗ ದಾದಾನ ಗೊತ್ತಿದ್ವಿ ಮೀನುಗಾರರ ಪಂಡ ಅಕಲ್ನ ಅತನ ಮೀನುಗಾರರನ್ನ ಅವು ಒಲ್ಪಡ್ದು ಆ ಎನರ್ಜಿ ಬರ್ಕೊಂಡು ಅಕಲ್ನ ಮೋನಡಿ ನೇಪಲ ಬೇಜಾರೊಂದು ಒಂಜಿ ತೂತಿದ್ವಿ ತೆಲಿಕೆನೇ ಒಪ್ಪು ಜೋರ್ಡು ಬೊಬ್ಬೆ ಬಾಡ್ದು ಪಾತ್ರನಾಗಲ್ಲ ಈ ತೆಲಿಕೆಡೆ ಬೊಬ್ಬೆ ಬಾಡ್ದು ಪಾತ್ರ ಲೆಕ್ಕ ಒಪ್ಪುಂಡು ಅಂಚಿನ ಒಂಜಿ ವಿಶೇಷ ಸಮುದಾಯ ಮೀನುಗಾರ ಸಮುದಾಯ. ಪ್ರಾಯಶಃ ದೇವರ ನಿಕ್ಲೆನ ಆ ಕಡಲ್ದ ಬರಿಟ್ ನೀತಿನ ತೋಜೋಡು ಆ ಗುಣಕ್ಕಲು ಕಡಲಡ್ದು ನಿಕ್ಲೆಗೆ ಬರ್ತೀನಿ ಆತ ನಿಕ್ಲೆಡ್ದಾದ್ರ ಎಂಚಾಂದಂಗೆ ಗೊತ್ತಿದೆ. ಪ್ರಾಯಶಃ ಕಡಲ್ದ ಕಾರಣಕ್ಕೆ ಬೈದನ್ನು ತೋಜೋಡು ಸವಾಲ್ದ ಮಧ್ಯೆ ಬದುಕುನಂಚಿನ ಒಂದು ಸಮುದಾಯ ಸವಾಲೇ ಏಪತ್ತುಂಡಲ್ಲ, ಸಮುದ್ರನೇ ಒಂದು ಸವಾಲು. ಆ ಸವಾಲ್ದ ಒಂದು ಅವಕಾಶವನ್ನು ಸೃಷ್ಟಿ ಮಂತೊಂದು ತನ್ನ ಜೀವನನ ಕಟ್ಟೊಂದು ಬರ್ತದೆ. ಇಡೀ ಗಡಿಟ್ಟು ಸೈನಿಕರೆಂಚ ಕಾಪೇರ ಆ ರೀತಿ ಈ ಕಡಲ್ದ ಬರಿತ ನಮ್ಮ ಗಡಿನ ಕಾಪುನಂಚಿನ ಒಂದು ಸಮುದಾಯ ಇತ್ತು ನಾವು ಮೀನುಗಾರ ಸಮುದಾಯ. ವೇದವ್ಯಾಸ ಕಾಮತ್ರ ಪಂಡೇರು ಮೀನುಗಾರ ಸಮುದಾಯ ವೇದವ್ಯಾಸ ಕಾಮತ್ರನೊಟ್ಟಿಗೆ ಯಶ್ವಾಲ್ ಸುವರ್ಣನೊಟ್ಟಿಗೆ ಆತನ ನಮ್ಮೊಟ್ಟಿಗೆ ದಾಯೊಂಡು ಒಂದು ಪಂಡ ಇನಿ 26/11 ಅಟ್ಯಾಕ್ಡ್ ಆಯ್ನ ಅಂಚಿನ ತಹೌರ್ ರಾಣ ಅಂತ ಒಂದು ವ್ಯಕ್ತಿನ ಆತಿನ ಘಟನೆ 13 ವರ್ಷ 15 ವರ್ಷ ದುಂಬುದ ಅಂಡ ಇನಿಮುಟ್ಟ ಮರಪಂದೆ ఆయన అల్పడుతూ ఇడేకి 11 ಬರ್ಪುನ ತಾಕತ್ತಿತ್ತು ನಾವು ಪ್ರಧಾನಮಂತ್ರಿ ಇತ್ತು ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಚಾದ್ರ ಆ ರೀತಿದ ನಾಯಕತ್ವಕ್ಕೆ ಬೆಂಬಲ ಕೊರೋದು ಬತ್ತಿನಂಚಿನ ಒಂದು ಸಮುದಾಯ ಇತ್ತು ಮೀನುಗಾರ ಸಮುದಾಯ. ಎಂಕಲ್ನ ಸ್ವಾರ್ಥ ಆತ್ತು ಎನ್ನ ಇಲ್ಲಡೆ ಎತ್ತು ಬಂಗಲ ಅಂಡ್ ಎನ್ನ ದೇಶ ಮುಖ್ಯ ಅಂತ ಬಂತು ಯೋಚನೆ ಮಾಡ್ಕೊಂಡು ಸಮುದಾಯ ಇತ್ತಂಡ ಅವು ಮೀನುಗಾರ ಸಮುದಾಯ ನಿಕ್ಲಿನ ಪ್ರತಿನಿಧಿಸವನಂಚಿನ ಅವಕಾಶಕ್ಕಿಂತ ಎನ್ನ ಸೌಭಾಗ್ಯ ಅಂತ ಈ ಸಂದರ್ಭದ ಪನೊಂದು ಯಾನ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ ನೂರಾರು ఉన్నాయి ಬಂದ್ರೆ ಇದಾಡ್ನೆ ಇತ್ತು ಮಸ್ತ್ ಕೊಡ್ತಾವ ఒక ಮೂಲ ಪಂಡದು ಮೋಹನ್ ಬೆಂಗ್ರೆರು ಚೇತನ್ ಬೆಂಗ್ರೆರು ಏನು ಸರಿ ಮನ್ಪೇರು ಬಂತ ವಿಶ್ವಾಸಲೇ ಇಂಕಿಜ್ಜಿ ದಾಯ ಪಂಡ ಸತ್ಯ ಪನೋಡು ದಾಲ ಇಟ್ಟು ಎಂಕದಾಲ ಮುಲಾಜಿಜ್ ಸಾಗರಮಾಲಾ ಯೋಜನೆ ಒವ್ವಾಣ್ಲ ಒಂಜಿ ರಾಜ್ಯಡ್ ಅತ್ಯಂತ ದುರ್ಬಲ ರೀತಿಯ ಅನುಷ್ಠಾನ ಆತಂದು ನಾವು ಕರ್ನಾಟಕ ರಾಜ್ಯ. ಸಾಗರಮಾಲಾ ಯೋಜನೆ ನಮ್ಮ ಪ್ರಧಾನಮಂತ್ರಿಗಳು ಮಸ್ತ್ ದುಡ್ಡು ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಿನ ಒಂಜಿ ಇಲಾಖೆ ಆಯ್ನ ಕಾರಣ ಕಡಲೊಟ್ಟಿಗೂ ಬೆನ್ಪುನ ಜನಕ್ಲೆಡ್ದಾದ್ರ ದೇಶದ ಒಟ್ಟು ಆರ್ಥಿಕತೆಗೆ ಲಾಭ ಆಪನ ಬಂದ ಉದ್ದೇಶದಿ ಒಂದು ಅಲ್ಪ ಮೂಲ ಸೌಕರ್ಯದ ಅಭಿವೃದ್ಧಿ ಆವಡನ್ನು ಬಂದು ದೃಷ್ಟಿದಿ ಒಂದು ಸಾಗರಮಾಲಾ ಯೋಜನೆ ಅಂತಂತೆ. ಸಾಗರಮಾಲಾ ಯೋಜನೆದ ಕೇವಲ 2 ಉದಾಹರಣೆ ಅನ್ಪಂತೆ. ಒಂದು ಲಕ್ಷದೀಪ್ ಜಟ್ಟಿ ಒಂದು ಮುಲ್ಪುನ ಡ್ರೆಜ್ಜಿಂಗ್ದ ವಿಷಯ ಅನುದಾನ ಏಪದೀತಲ್ಲಿ ಅದನ್ನು ಖಾಲಿ ಕ್ಲಿಯರೆನ್ಸ್ ಬಂದು ಟೆಂಡರ್ ಮಂತ್ನ ಬೆಲೆ ಇತ್ತು ಅಣ್ಣ ಮಂತಿ ಜನ ಇನಿ ಅವೇ ಮ್ಯಾರಿಟೈಮ್ ಬೋರ್ಡ್ ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ಎಂಕೆ ಪತ್ರ ಬರೀತೇವೆ 15% ಕಾಸ್ಟ್ ಎನ್ಹಾನ್ಸ್ ಮಂತದ್ದು 28 ಕೋಟಿ ಇತ್ತಿನ ಪ್ರಾಜೆಕ್ಟ್ನ 79 ಕೋಟಿ ಮಂತದ್ದು ಬೊಕೊಂಜ 50 ಕೋಟಿ ಇತ್ತಿನ ಪ್ರಾಜೆಕ್ಟ್ನ 55 ಕೋಟಿ ಮಂತದ್ದು ನೇನು ಅಪ್ರೂವಲ್ ಕಂತು ಬಲ ಇಲ್ಲ 11 22 ಡೇಟ್ ಸ್ಯಾಂಕ್ಷನ್ ಆತಿನ ಪ್ರಾಜೆಕ್ಟ್ 2 ವರ್ಷ ದಾಲ ಮನ್ ಬಂದ ಇತ್ತಪಿರ ಇನ್ನು ಸ್ಯಾಂಕ್ಷನ್ ಮಂತ್ ಕನಲೆ ಪಣ್ಣಂಡ ಏರು ಒಪ್ಪೇರು ಅಂಚಾದ್ರ ನಮಗೆ ಕೆಲಸ ನಮ್ಮ ದೌರ್ಭಾಗ್ಯ ಅಂತೋದು ಕೇಂದ್ರದೊಂಜಿ ಸರ್ಕಾರ ರಾಜ್ಯದೊಂಜಿ ಅಂದೊಟ್ಟು
ಅಂಡ ಎನ್ನ ವಿನಂತಿದಾರ ಅನ್ಪಂಡೆ ಯಾನ ಈ ಸಂದರ್ಭದಲ್ಲಿ ನಿಖಿಲ ಮಾತಾಡಲ್ಲ ಪನ್ಪನಿ ಮೀನುಗಾರ ಸಮುದಾಯದ ಒವೇ ಬೇಡಿಕೆ ಎತ್ತಂಡಲ್ಲ ಅದಕ್ಕೆ ಖಂಡಿತವಾದಲ್ಲ ಶಾಸಕರ ನಕಲು ವಾ ರೀತಿ ಡೈನ ಅನುಷ್ಠಾನ ಮನ್ಪೊಡು ನಂಗೆ ಪನ್ಪೇರೆ ಕೇಂದ್ರ ಸರ್ಕಾರದ ವಾ ಬೆಂಬಲನ್ನ ಕಂತು ಕೊರಡು ಪನ್ಪೇರೆ ಅದಕ್ಕೆ ಪ್ರಾಮಾಣಿಕವಾದ ಯಾನ ಸ್ಪಂದನೆ ಮನ್ಪೋ ಕೆಲಸ ಈ ಸಂದರ್ಭದ ಪನ್ಪೇರೆ ಯಾನ ಒವೇ ಭರವಸೆ ನಿಗ್ಲೆ ಕೊರ್ರೆ ಬಯಸುಗಿದೆ ಪಂಡ ಯಾನು ಒಯ್ನ ಪನ್ಪುನಿ ಅವು ಐದು ಬೊಕ್ಕ ಮುಲ್ಪ ಪ್ರಪೋಸಲ್ ಮುಲ್ಪಡ್ದು ಪೋಯ್ಜಿನ ಯಾರು ಒಯ್ನ ಕನಾರ ಅಂಚಾದ್ರ ಜಿಲ್ಲೆಡ್ದು ರಾಜ್ಯಡ್ದು ವಾ ಪ್ರಪೋಸಲ್ ಕೇಂದ್ರಕ್ಕೆ ಪೋಪುಣ ವಿಶೇಷವಾದ ಮೀನುಗಾರ ಸಮುದಾಯದ ಬಂಧುಲಿಗೆ ಕೂಡ ಆ್ಯಂಡ್ ಖಂಡಿತವಾದಲ್ಲ ಮನ್ಪುನ ಪ್ರಯತ್ನ ಮನ್ಪೆ ವೇದವ್ಯಾಸ ಮತ್ತು ಸೀವೀಡ್ ಕಲ್ಟಿವೇಷನ್ದ ವಿಷಯನ ಪಂಡೇರು ಸೀವೀಡ್ ಕಲ್ಟಿವೇಷನ್ದ ಮೂಲ ಫಿಸಿಬಿಲಿಟಿ ಸ್ಟಡಿನ ಖಂಡಿತವಾದಲ್ಲ ಮನ್ಪುಗ ಪ್ರೈವೇಟ್ ಏಜೆನ್ಸಿಲ ಅದು ಗೌರ್ಮೆಂಟ್ ಏಜೆನ್ಸಿದ ಮುಖಾಂತರ ಸೀವೀಡ್ ಕಲ್ಟಿವೇಷನ್ದ ಒಂದು ಫಿಸಿಬಿಲಿಟಿ ಸ್ಟಡಿ ಮಂತದು ಅದಕ್ಕೆ ವಾ ಬೆಂಬಲ ಕೊರಡ ನಮ್ಮ ಮೀನುಗಾರ ಸಮುದಾಯಕ್ಕೆ ತಯಾರಿತ್ತು ಮೀನುಗಾರ ಸಮುದಾಯದ ಮಧ್ಯೆ ಒಂದು ಚರ್ಚೆ ಆಗೋದು ಸೀವೀಡ್ ಕಲ್ಟಿವೇಷನ್ ಮೂಲ ಮನ್ಪೊಲ್ಯ ಮನ್ಪರೆ ಸಾಧ್ಯ ಉಂಡ ಇಜ್ಜ ಅಂತ ಮತ್ತೇನು ಸೂಟು ಸ್ಟಡಿ ಮಂತದ್ದು ನಮಗುಪ್ಪನ ಜಾಗದ ಕೊರತೆಲ್ಲೇನು ಅರ್ಥ ಮಂತೊಂದು ಸೀವೀಡ್ ಕಲ್ಟಿವೇಷನ್ ಮನ್ಪುನಿಯಿಂದ ಅಂಡ ಖಂಡಿತವಾಗಲ ಮೀನುಗಾರ ಸಮುದಾಯಕ್ಕೆ ಬೆಂಬಲ ಕೊರಪಂಚಿನ ಕೆಲಸನ ಕೇಂದ್ರ ಸರ್ಕಾರದ ಮನ್ಪಂಚಿನ ಪ್ರಯತ್ನಲ್ಲ ಏನು ಮನ್ಪು ಅಂದು ಈ ಸಂದರ್ಭದಲ್ಲಿ ನಿಕ್ಲಿಗೆ ಪಂಡ್ರೆ ಬಯಸೊಂದು ನಿಕಲ್ಡ ಮಾತಾಡಲ್ಲ ನಾ ವಿನಂತಿ ಇಂದು ಪ್ರಸ್ತಕಲಿತ್ತಂಡ ಬರೆಯಚ್ಚಿ ಅಂಡ ಎಂದ ವಿನಂತಿ ನಮ್ಮ ಮಂಗಳೂರದ ಮಾರ್ಕೆಟ್ಲೆದ ಬಗ್ಗೆ ಎನ್ನ ವೈಯಕ್ತಿಕ ಅಭಿಪ್ರಾಯ ದಯಮಂತ ಬರೆಯಚ್ಚಿ ದಯಪಂಡ ಅದು ದುಂಬು ಬೋತು ನಮ್ಮ ಪ್ರಧಾನಮಂತ್ರಿ ಏಪಲ ಬಂದ್ಬೇರು ವಿಕಾಸ್ ಬಿ ವಿರಾಸತ್ ಬಿ ಒಂಜಿ ಊರದ ಸಂಸ್ಕೃತಿನ ಒರಿಪಾವಂದೆ ಅಭಿವೃದ್ಧಿ ಮಂತ್ರ ದಾಲ ಪ್ರಯೋಜನ ಇಚ್ಚಿ ಆ ಊರದ ಆಯ್ನ ಒಂಜಿ ಪೊರ್ಲು ಒಂದುಂಡು ಕುಡ್ಲದಾಯನ ಪೊರ್ಲುಂಡು ಬೆಂಗಳೂರಿಗೆ ಬೆಂಗಳೂರದಾಯನ ಪೊರ್ಲುಂಡು ಬೊಂಬಾಯಿದಾಯನ ಪೊರ್ಲುಂಡು ಅಮೇರಿಕಾದಾಯನ ಒಂದುಂಡು ನಮ್ಮ ಸಿಂಗಾಪುರ್ ಅಮೇರಿಕಾ ತೂದು ಬತ್ತದ ಅಲ್ಪದ ಮಾರ್ಕೆಟ್ ಲೆಕ್ಕ ಮುಲ್ಪದ ಮಾರ್ಕೆಟ್ ಅವಡೊಂದು ಮಂತ್ ಪಿದಾಂಡ ಐದು ಮಲ್ಲ ಮೂರ್ಖತನ ಬೇತೆ ಇಚ್ಚಿ ಕುಡ್ಲದ ಸೆಕೆಕ್ಕೆ ಮಾರ್ಕೆಟ್ ಹಂಚೊಪ್ಪುಡು ಮಾರ್ಕೆಟ್ ಹಂಚೊಪ್ಪುಡು ಉತ್ತರ ಭಾರತದ ಚಳಿಗೆ ಮಾರ್ಕೆಟ್ ಹಂಚೊಪ್ಪುಡೆ ಮಾರ್ಕೆಟ್ ಹಂಚೊಪ್ಪುಡು ಪೂರಕ ಇಟ್ಲ ಬಿಲ್ಡಿಂಗ್ ಕಟ್ಟದ ಮಾರ್ಕೆಟ್ ಮಂತನ್ನ ಮಾರ್ಕೆಟ್ ಬಂದಿದೆ ಮಾರ್ಕೆಟ್ ಗಾಳಿ ಬರಡು ಮಾರ್ಕೆಟ್ ಬರಡು ಆ ರೀತಿ ಮಾರ್ಕೆಟ್ ನಮ್ಮ ದೌರ್ಭಾಗ್ಯ ದಾಯಗಂಚ ಒಂದು ಗೊತ್ತಿದೆ ಹಚ್ಚಾದ್ರೆ ನಿಗಲ್ಡನ್ನ ವಿನಂತಿ ಆತಿನ ಆದ್ಬೋದು ನಾನು ದುಮ್ಮಗ್ ಮನ್ಪಂಚಿನ ಕೆಲಸಲೇ ದಯಮಂತದ್ದು ಏರು ಸ್ಟೇಕ್ ಹೋಲ್ಡರ್ಸ್ ಉಳ್ಳೇರ ಆಯ್ತಾ ಮಾರ್ಕೆಟ್ ನೇರ ಉಪಯೋಗ ಮನ್ಪುರ ಅಕಲ್ನ ಒಪಿನಿಯನ್ ತೆತ್ತು ನಂದೆ ಏರಕುಲದು ಏರವ್ರಿಗೆ ಕಾಂಟ್ರಾಕ್ಟರ್ ಬಿಲ್ಡರ್ ಕುಲೊಂದು ಆಯ್ತಾ ಪ್ಲ್ಯಾನ್ ಮನ್ಪರೆ ಬಲ್ಲಿ ಐನ್ ಮನ್ಪರೆ ಬುಡ್ರೆಲ್ಲ ನಿಕಲ್ ಬಲ್ಲಿಂದ ಈ ಸಂದರ್ಭ ಏನು ಪಂಡ್ರೆ ಬಯಸೊಂದಿಲ್ಲ ಆ ಸಂದರ್ಭ ನಿಕಲೊಟ್ಟಿಗೆ ಉಂತುನ ಕೆಲಸ ನಾನು ಖಂಡಿತವಾದ್ಲ ದುಂಬು ಆತಿನೇಕೆ ಅಂತ ಪಾತಿದ್ರೆ ಬಯಸೋಜಿ ನನ್ನ ದುಂಬು ಆಪನೆ ಖಂಡಿತವಾದ್ಲ ಎನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮನ್ಪಂದು ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ದಯಪಂಡ ನಮ್ಮ ಊರದ ಪೊರ್ಲನ್ನು ಒರಿಪ ಅಂದೆ ವಾ ಅಭಿವೃದ್ಧಿ ಅಂಡಲ್ಲ ಈಗ ಅಭಿವೃದ್ಧಿಯಿಂದ ಪನ್ಪುಜೆ ಅವು ಸಸ್ಟೈನಬಲ್ ಅದು ಉರಿಯುಲ್ಲ ಇಜ್ಜಿಂದ ಪನ್ಪಂಚಿನ ವಿಷಯನ ಈ ಸಂದರ್ಭ ಪಂಡ್ರೆ ಬಯಸೊಂದಿಲ್ಲ ನಿಕಲು ಗಟ್ಟಿ ಧ್ವನಿತ ಅಪ್ಪೆಲ್ಲು ನಿಕಲು ಈ ಊರದ ಸಂಸ್ಕೃತಿನ ಒರಿಪಾದಿನಕಲು ನಿಕಲು ರಾಷ್ಟ್ರೀಯತೆನ ಒರಿಪಾದಿನಕಲು ನಿಕಲು ಹಿಂದುತ್ವನ ಒರಿಪಾದಿನ ಒಂಜಿ ಸಮುದಾಯ ನಿಕಲು ಅಂಚಾದ್ರ ನಿಕ್ಲೆದ ಪ್ರೇರಣೆ ಪಡೆಯೋದು ಬದುಕುನಕಲು ಎಂಕುಲು ಅಂಚಾದ್ರ ನಿಕಲ್ನ ತಾಕತ್ತಾದೊಂಡ ಸತ್ಯಗ ಧರ್ಮಗ ನ್ಯಾಯಗ ಬದುಕುನ ತಾಕತ್ತಾದೊಂಡ ಇನ್ನು ಸದಾ ಒರಿಪಾದ ಈ ದೇಶನ ಈ ನೆಲದ ಸಂಸ್ಕೃತಿನ ಹಿಂದುತ್ವನ ಒರಿಪಾವನ ಕೆಲಸ ಮನ್ಪ್ಲೇಂದು ಈ ಸಂದರ್ಭ ಪನೊಂದು ಪ್ರೀತಿ ದೀದು ನಿಕಲು ಚುನಾವಣೆದ ಸಂದರ್ಭ ಮಾತ್ರ ಅಂತ ಪ್ರತಿಯೊಂದು ಸಂದರ್ಭಡ್ಲ ಪ್ರೀತಿ ದೀದು ಆ ಪ್ರೀತಿ ನಿಕಲ ತೋಚ್ಪಾದನ ಆ ಪ್ರೀತಿ ವಿಶ್ವಾಸನ ಒರಿಪಾವನ ಕೆಲಸನ ಯಾನ್ಲ ಎಂಕಲ್ನ ಪಾರ್ಟಿಲ್ಲ ಎಂಕಲ ನಾಯಕತ್ವಲ್ಲ ಖಂಡಿತವಾದ್ಲ ಮನ್ಪುಣೊಂದು ಈ ಸಂದರ್ಭದಲ್ಲಿ ಪನೊಂದು ಮಾತುಗಳ ಶುಭ ಹಾರೈಸಿ ಎನ್ನ ಪಾತ್ರ ಮುಗಿಪೇ ಜೈ ಆ ಬೋಟುಡು ಬತ್ತಿನಂಚಿನ ಮೀನಿನ ದೇತೊಂದು ಬಾರಿ ಬಂಗಡ್ ಮಾರ್ಕೆಟ್ ಕಂತದ್ದು ಬೇರೆ ಬೇರೆ ಜಾಗದ ಕಂತದ್ದು ಮೀನು ಮಾರಾಟದ ಮುಖಾಂತರ ಎಂಕ ತಕ್ಕಲ ಜೀವನ ಸಾಗಣೆ ಮಾಡ್ತದ್ದು ಬೇರೆ ಬೇರೆ ರೀತಿಯ ತೊಂದರೆಗಳು ಅನುಭವಿಸೋಣಲ್ಲ ಬಾರಿ ಪ್ರಾಮಾಣಿಕವಾದ ಒಂದು ಯಶಸ್ವಿಯಾದ ಬಾರಿ ಮಲ್ಲ ರೀತಿಯ ಕೊಡುಗೆನ ಸಮಾಜಕ್ಕೆ ಕೊಡೊಂದಿದೆ ನಮ್ಮ ಸರ್ಕಾರದ ವ್ಯವಸ್ಥೆ ಎಡುಕೊಂಡು ಪೋಂಡ ಸರ್ಕಾರ ಅವು ರಾಜ್ಯ ಸರ್ಕಾರ ಒಪ್ಪು ಕೇಂದ್ರ ಸರ್ಕಾರ ಒಪ್ಪು ಮತ್ತು ವರ್ಷದಿಂಚೆಂಕುಲು ಪನ್ಪುಣಕ್ಕೇನೊಂದಿಲ್ಲ ದಾದ ಅಂದ ಕೇಂಡ ಮಹಿಳೆಯರು ಸಬಲೀಕರಣ ಮಹಿಳೆಯರಿಗೆ ವಿಶೇಷವಾದಂಥ ಅವಕಾಶಗಳು ಕೊಡಬೇಕು ಹಣ ಮೀನುಗಾರ ಮಹಿಳೆಯರು 19 ವರ್ಷದಿಂಚ ಅಕುಲು ಈ ಸಮಾಜದ ಒಟ್ಟಿಗೆ ಸೇರಿದು ಮೀನದ ಬೇರೆ ಮಲ್ತೊಂದು ಆರ್ಥಿಕವಾದ ಸಮಾಜನ ಕಟ್ಟುನ ಇಲ್ಲನ ಕಟ್ಟುನಂಚಿನ ಬೇಲೆನ ಸರಕಾರ ಮಲ್ಪುನಂಚಿನ ದುಂಬೆ ಪ್ರಾರಂಭ ಮಂಚಿನ ಏರೆತ್ತೇಂಡ ಅವು ಮೀನುಗಾರ ಮಹಿಳೆ ಆ ಕೊಡುಗೆನೆ ಏಪಲ ನೆಂಬುದಿವು ದಾಯಗಂದ ಕೇಂಡ ಓಲಾ ಒಂಜಿ ಕಡೆ ಸಮಾಜಕ್ಕೆ ತೊಂದರೆ ಅನಗ ಲಕ್ಕದುಂತು ನಂಚಿನ ಬಂಧುಲು ಏರೆತ್ತೇಂಡ
ಅವು ಮೊಗವೀರ ಬಂಧುಲು ಐಟ್ಲ ಮೀನುಗಾರ ಮಹಿಳೆಯರು ಬೇತೆ ಬೇತೆ ರೀತಿಯ ಸಂದರ್ಭಗಳು ಒಂದು ಪ್ರಾಮಾಣಿಕ ಸಮಾಜ ನಿಸ್ವಾರ್ಥವಾದ ಸಮಾಜ ಒಂದು ಕೇಂದ್ರ ಮೊಗವೀರ ಸಮಾಜ ಐಕ್ಯಾನ ವಿಶೇಷವಾದ ಮೊಗವೀರ ಸಮಾಜಕ್ಕೆ ನಿಖಲ್ನ ಕೊಡುಗೆ ನಿಖಲ್ನ ನಿಸ್ವಾರ್ಥವಾದ ಸೇವೆಗೆ ಎನ್ನ ಕೈ ಜೋಡಿಸಾದ ತರ ತಗ್ಗಾಕ ವಂದನೆ ಬಂತ ಮೀನುಗಾರಿಕಾ ವ್ಯವಸ್ಥೆ ಇನ್ನು ನಮ್ಮ ಯಜ್ಪಾಲ್ ಸುವರ್ಣರು ಮೀನುಗಾರಿಕಾ ಸಮುದಾಯದ ಬತ್ತಿನಾರ ಆದ್ರೆ ಬೇತೆ ಬೇತೆ ವಿಷಯ ಪಂಡೆ ಹಣ ಇನ್ನು ಬಾರಿ ಸಂತೋಷದಾದ ಹಾಕೇಂಡ ಸ್ವತಂತ್ರ ಬದ ಸರಿಸುಮಾರು ಒಂದು 70 ವರ್ಷ ಆಂಡ ಚೇತನ್ರೆ ಭಾರತದ ಮೀನುಗಾರಿಕಾ ಇಲಾಖೆಗೆ ಪ್ರತ್ಯೇಕವಾದ ಸ್ಥಾನಮಾನ ಇತ್ತು ಆಂಡ ಆ ಸ್ಥಾನಮಾನ ಕೊಡಂದಾಂಡ ಏರ್ಬತ್ತೇರು ಬರಡಾಂಡು ಅಂತ ಕೇಂಡ ಈ ಬನೋಡು ಏರ್ ಬರಡಾಂಡು ನರೇಂದ್ರ ಮೋದಿ ಬರಡಾಂಡು ಆ ಸ್ಥಾನಮಾನ ಪ್ರತ್ಯೇಕ ಸಚಿವಾಲಯ ಮಲ್ಕೊಡಂದಾಂಡ ನರೇಂದ್ರ ಮೋದಿಜಿ ಬರ್ತದೆ ಮೀನುಗಾರರನ್ನು ಒಂಜಿ ಗಣನೆ ನೋಡು ಮೀನುಗಾರರಿಗೆ ಒಂಜಿ ಅವಕಾಶ ತಿಕ್ಕೊಡು ಅಂದ ಪಂಡದು ಇಡೀ ದೇಶದ ಮೀನುಗಾರ ಬಂಧುಲೆಗೆ ಸರಿಸುಮಾರು ಬಾರಿ ಮಲ್ಲ ಒಂದು 40-50 ಕೋಟಿದ ಬಜೆಟ್ ಇದೆ ಆ ಮೀನುಗಾರರಿಗೆ ಒಂದು ಸಂಪೂರ್ಣವಾದ ಒಂದು ಸಚಿವಾಲಯ ಮಾಡ್ತದೆ ಐಕ್ ಒಂದು ವಿಶೇಷವಾದ ನೇತೃತ್ವವನ್ನು ನರೇಂದ್ರ ಮೋದಿ ವಹಿಸಿಕೊಂಡೆ ಕೆಲವು ಸಲ ಎಂಗಳು ಪಾತೆರ್ನಾಗ ಪನ್ಪ ಯಾನು ಮೀನುಗಾರ ಈತೆ ಪನ್ಪುಣ ತಾತ್ಕಾಲಿಕವಾದ ಎಂಗಳಿಗೆ ಕೊಡ್ತೀನಿ ಎಂಗಳು ಎಪ್ಪಲ ನೆಂಪುದಿ ಓಡು ಅಂದ ಪನ್ಪುಜಿ ಶಾಶ್ವತವಾದ ನಂಕ ಒಂದು ವ್ಯವಸ್ಥೆನ ಮಲ್ತು ಕೊರನಕ್ಲ ನೆನಪುದಿ ಓಡು ಎಂಗಳ ಮನಸ್ಸಂಚ ಉಂಡು ಬಣ್ಣ ಕೇಂಡ ತಾತ್ಕಾಲಿಕವಾದ ತಿಕ್ಕಿ ಕೂಡಲೇ ಎಂಗಳು ಬಾರಿ ಖುಷಿ ತಾತ್ಕಾಲಿಕವಾದ ತಿಕ್ಕಿನಾಗ ಎಂಗಳ ಖುಷಿಯಾದ ಎಂಗಳು 6 ಎಡ್ಡೆ ಅಂತಿನಾರೆ ಮೇರೆ ಎಡ್ಡೆ ಅಂತಿನಾರ ಅಂದು ಪಾತಿರುವ ಆಂಡ ಸ್ವಾತಂತ್ರ್ಯ ದಿಕ್ಕದ 70 ವರ್ಷ ಪಕ್ಕ ನರೇಂದ್ರ ಮೋದಿಲು ಮೀನುಗಾರರ ಬಗ್ಗೆ ವಿಶೇಷವಾದ ಚಿಂತನೆ ಮಲ್ತಿರಂದ ಆಂಡ ಇನಿ ನಮ್ಮ ವಿಚಾರ ನೀ ಮನಸ್ಸಿಡ ಜೀವನೋಡ ಹಾಕೊಂಡು ಐದ ಒಟ್ಟಿಗೆ ನಾನು ಇಂಚೊತ್ತಿಗೆ ನಾನು ಮತ್ತೆ ಪಾತ್ರ ಪೋಪುಜಿ ಯಾನು ಮೊನ್ನೆ ವಿಧಾನಸೌಧೋಡು ಮತ್ತೆ ಪಾತ್ರೆ ಮೊನ್ನೆ ಪೋಯಿ ವರ್ಷದ ರಡ್ಡು ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಲ್ತಿನಂಚಿನ ಮಾನ್ಯ ಮುಖ್ಯಮಂತ್ರಿಗಳು ಪಂಡಿನಂಚಿನ ವಿಚಾರನ ರಡ್ಡು ಬಜೆಟ್ ಘೋಷಣೆ ಮಲ್ತಿನ ಅವು ಎಂಚಿನ ಪೂರ ಆತಂಡು ಓವು ಪೂರ ಪತೊಂದೇರು ಓವು ಪೂರ ಮಲ್ಪೆರ ಸುರು ಮಲ್ತೇರು ಅಥವಾ ಇಚ್ಛ ಅಂದ ಪಣದ ಅಂಕಪಟ್ಟಿನ ಸಮೇತ ಕೊಡ್ತೆ ಎಂಗಳು ಬಾಯಲ್ಲಿ ಭಾಷಣ ಪಾತ್ರದ ಪೋಯಿ ಕೂಡಲೇ ಖುಷಿ ಅಂದೇನು ಆಂಡ ಬೋಲ್ದಿತ್ತಿನ ಪೂರ ಪೇರತ್ತೆ ಅರ್ಥ ಮಲ್ತೋಡ ಹಾಕೊಂಡು ಐಕಾದ ಯಾನ ನಿಕಟ ಪನ್ಮುನಂಚಿನ ವಿಚಾರದಾದ ಕೇಂಡ ಇನ್ನು ಮೀನುಗಾರ ಮಹಿಳೆಯರ ಭಾರಿ ಬಂಗನಂ ನಿಖಲ ಮನಸ್ಸಿಡೊಂಜಿ ಓಲಾ ಒಂಜಿ ಆತಂಕ ಉಂಡು ಓ ಆತಂಕ ಇಂಕ ದಿವಾಕರ್ ಪಾಂಡೇಶ್ವರ್ ಬಕ್ಕ ಎನ್ನ ಭಾಸ್ಕರ್ ಚಂದ್ರ ಶೆಟ್ರ್ ಮೋಹನನ ಒಟ್ಟಿಗೆ ಬೇಬಕ್ಕನ ಒಟ್ಟಿಗೆ ಬರ್ತದೆ ನಿರಂತರವಾದ ಬಣದಲ್ಲಿ ಯಾನ ನಿಖಲ ಒಂಜಿ ಪಾತ್ರ ಬನ್ಪೆ ಹೆಂಗೊತ್ತು ಜಿ ನಾಡೋಜ ಜಿ ಶಂಕರ್ ಇರ್ಬೋದು ಮುಖ್ಯಮಂತ್ರಿಗಳ ವಿಶೇಷವಾದ ಆ ಮಾರ್ಕೆಟ್ದ ಬಗ್ಗೆ ಆದೇಶ ಮಂತ್ ಬೈದೆ ಆವಡ ಉಪ್ಪಡ ಐಟದಲ್ಲಿ ತೊಂದರೆ ಐತಿ ಆಡ ಎಂಗಳು ಬಂದ್ಬೋಣ ಇಂದಿನ ಕೇಂಡ ಮೊಗವೀರ ಬಂಧುಲು ನಿಖಲು ಪೂರ ಸೇರ್ದು ಮೀನುಗಾರಿಕಾ ಮಹಿಳೆಯರು ನಿಖಲು ಪೂರ ಸೇರ್ದು ನಿಖಲು ವಾ ನಿರ್ಧಾರ ಗೆತ್ತನುವ ಐಕ ವೇದವ್ಯಾಸಕ ಮತ್ತೆ ಬದ್ದ ನಿಖಿಲ್ನ ನಿರ್ಧಾರ ಎಂದಿನ ನಿಖಲು 4 ಜನ ಆಮೇಟ್ ನಿರ್ಧಾರ 4 ಜನ ಈಮೇಟ್ ನಿರ್ಧಾರ ಗೆತ್ತೊಂಡ ಆಪು ನಿಖಲ್ನ ಸರಿ ಉಪ್ಪು ನಿಖಲ್ನ ತಪ್ಪುಪ್ಪು ಅವು ಗೊತ್ತು ಆಂಡ ಮೀನುಗಾರಿಕಾ ಬಂಧುಲ್ನ ನೇತೃತ್ವ ನಿಖಲ್ನ ಆ ಪಟ್ಟಣದ ವ್ಯವಸ್ಥೆ 7 ಪಟ್ಟಣ 14 ಪಟ್ಟಣದ ಪ್ರಮುಖರು ಸಂಯುಕ್ತ ಭರತುಳ್ಳಾಳರು ಮೋಹನಣ್ಣೆ ಅಥವಾ ನಿತಿನ್ ಕುಮಾರರು ಆ ಯಜಮಾನರು ಪೂರ ಸೇರಿದು ಮಹಿಳೆಯರು ಸೇರಿದು ಏರು ನಿಖಲು ವಾ ನಿರ್ಧಾರ ಗೆತ್ತನುವಾರು ಐಕೆ ಯಾನು ಪಡು ಬ್ರಿಜೇಶ್ ಚೌಟರು ಪಡು ಯಶ್ಪಾಲ್ ಸುವರ್ಣರು ಪಡು ನಮ್ಮ ಪೂರ ಬದ್ದ ಅಂದ ಪನ್ಪಣಂಚಿನ ಪಾತ್ರ ಪನ್ಪ ಬಕ್ಕ ನಿಖಲು ಒಂಜಿ ಪನ್ಲೆ ಏರ್ ಎಂಜಿನ್ ಬನೋಡು ಅವೇನು ಪಂಡಿನಂಚಿನ ಪಾತ್ರ ಎಂಜಿನ್ ಒಪ್ಪಾಡು ಎಂಕ್ ಕುಡಂಜಿ ಮನಸ್ಸು ಯಾನು ದಿವಾಕರಣ ಪಣದಿತ್ತೆ ಸರ್ಕಾರದ ಆದೇಶ ಬೈಕೇಳಲ್ಲ ನಿಕ್ಲೆಗೆ ವಿಶ್ವಾಸ ದಾಯಗೆ ಬೈತಿ ಏನು ನಿಕ್ಲೆಗೆ ಲಕ್ಕೆರೆ ಪಂಡೇರು ಅಂದ ಹೆಂಗೆ ಗೊತ್ತು ನಿಕ್ಲೇನು ಏನೇಳ ಲಕ್ಕೆರೆ ಬಂತೇರಾ ಇಜ್ಜಿ
ನಿಕ್ಲೇನು ಏರ್ಲ ಲಕ್ಕೆದ ಬಂಡಿಗೆ ಆಂಡ ಲಕ್ಕೋಡ ಬಡ್ಚಂದು ನಿರ್ಧಾರ ಮಾಡ್ಕೊಂಡು ನಿಕ್ಕಲು ಸರ್ಕಾರ ಹತ್ತು ಜನಪ್ರತಿನಿಧಿ ಹತ್ತು ನಿಕ್ಲೆಗೆ ಬೋಡ ನಿಕ್ಕಲು ಕುಲ್ಲೋಡು ನಿಕ್ಲೆಗೆ ಬೊಡ್ಚ ನಿಕ್ಕಲು ಲಕ್ಕೋಲಿ ಅವು ನಿಖಲ್ನ ಖುಷಿ ನಿಖಲ್ನ ನಿರ್ಧಾರ ಐಕಾದ್ರೆ ಈ ರೀತಿಯ ಗೊಂದಲದಾಯಕ ಸೃಷ್ಟಿ ಆಂಡ ಹೆಂಗೆ ಗೊತ್ತು ಯಾನ ಸುರುಕಾದ ಏನಡ ಮತ್ತುಪ್ಪನ ಬಂದಿತ್ತೆ ದಿವಾಕರ್ಲ ಇರ್ತಾರೆ ಭಾಸ್ಕರ್ ಚಂದ್ರ ಚೆಟ್ಲ ಇರ್ತಾರೆ ಓವೇ ಸರ್ಕಾರ ಉಪ್ಪಾಡು ಓವೇ ಮಂತ್ರಿ ಉಪ್ಪಾಡು ಓವೇ ಮುಖ್ಯಮಂತ್ರಿ ಉಪ್ಪಾಡು ಓವೇ DC ಉಪ್ಪಾಡು ಏರ್ಲ ಉಪ್ಪಾಡು ನಿಖಲೇನ ಬತ್ತದ ಮುಟ್ಟುನ ತುಂಬು ನಿಖಲ್ನ ಮಾರ್ಕೆಟ್ನ ಮುಟ್ಟುನ ತುಂಬು ವೇದವ್ಯಾಸ ಕಾಮತೇರ್ನ ದಂಡದಾಕಲು ಪೋವಡು ಅಂದ ಪಣದ ಯಾನ ಪಂತೆ ಐಕಾದ ನಿಖಲೇನ ಪಂಪೆ ನನ್ನ ಈ ಸಬ್ಜೆಕ್ಟ್ ಪಾತಿರುದ್ಯಾನ ಈ ವಿಷಯ ಪಾತಿರು ನಿಖಲ್ನ ಮಟ್ಟಿಡು ಒಟ್ಟು ಒಗ್ಗಟ್ಟದಿಲ್ಲ ನಿಖಲ್ ಒಗ್ಗಟ್ಟು ಎಂಚ ಒಪ್ಪೋಡು ಅಂದ ಕೇಂಡ ಒಗ್ಗಟ್ಟಡು ಒಂದೇ ಧ್ವನಿ ಬರೋಡು 4 ಜನ ಬೋಡು 4 ಜನ ಬೊಡ್ಚಿ ಅಂತ ಪಣದಂಡ ವೇದವ್ಯಾಸ ಕಾಮತೆರೆಗಳ ದಾಳ ಮಲ್ಪರೆ ಆಪುಜಿ ಬೇತೆ ಮೊಗವೀರ ಮುಖಂಡರೆಗಳ ದಾಳ ಮಲ್ಪರೆ ಆಪುಜಿ ನಿಖಲು ಒಂಜಾದ ಒಟ್ಟಾದ ನಿರ್ಣಯಕ್ಕೆ ತೊಂದಂಚಿನ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಮಾಡ್ಕೊಡು ನನ್ನ ತುಂಬುಗು ಬೇತೆ ಬೇತೆ ರೀತಿದ ಫಿಶರೀಸ್ ಮೂರನೇ ಹಂತದ ಜಟ್ಟಿದ ಕಾಮಗಾರಿಲ ನಿರ್ಮಾಣ ಯಾರೇ ಉಂಟು ಬೇತೆ ಬೇತೆ ಮೀನುಗಾರಿಕಾ ವ್ಯವಸ್ಥೆಗೆ ಬೋಡೇನಂಚಿನ ಚಿಂತನೆ ಅಭಿವೃದ್ಧಿಲು ಕಾರ್ಯ ಹಿಂಗೆ ಬಾರಿ ಕೆಲಸ ದುಃಖ ಪುಣು ಚೇತನ್ರೆ ಬೊಮ್ಮಾಯರ ಬಕ್ಕ ಯಡಿಯೂರಪ್ಪರ ಪುನಗ ಜಯಣ್ಣ ಬೊಮ್ಮಾಯರ ಬಕ್ಕ ಯಶ್ವರಣ್ಣ ಬೊಮ್ಮಾಯರ ಬಕ್ಕ ಯಡಿಯೂರಪ್ಪರ ಪುನಗ ಎನ್ನ ಕ್ಷೇತ್ರಡ್ ಮೀನುಗಾರಿಕಾ ಬಕ್ಕ ಪೋರ್ಟ್ ಇಲಾಖೆಗೆ ಸ್ಯಾಂಕ್ಷನ್ ಮತ್ತು ದೀನ ರಾಜ್ಯ ಸರ್ಕಾರ ಬಕ್ಕ ಕೇಂದ್ರ ಸರ್ಕಾರದ ಒಟ್ಟಾದ ಬತ್ತಿನಂಚಿನ ಅನುದಾನ ಇದು ಉದಾಹರಣೆಗೆ ಸಾಗರಮಾಲ 60% ಸ್ಟೇಟ್ ಗೌರ್ಮೆಂಟ್ ಅಂಡ್ 40% ಸೆಂಟ್ರಲ್ ಅದು ಕೆಲವು ಕಡೆ 50% ಸೆಂಟ್ರಲ್ 50% ಸ್ಟೇಟ್ ಕೆಲವು ಕಡೆ 60% ಸೆಂಟ್ರಲ್ 40% ಸ್ಟೇಟ್ ಇಂಚಿನ ಎನ್ನ ಕ್ಷೇತ್ರಡೆ 250 ಕೋಟಿ ರೂಪಾಯಿದ ಅನುದಾನ ಸ್ಯಾಂಕ್ಷನ್ ಮಲ್ದಿತ್ತ ಪಟ್ಟಿ ಕೊಡ್ಪಾಯ ಆಂಡ ಆಡಳಿತ ಬತ್ತಿನಂಚಿನ ವ್ಯವಸ್ಥೆ ಚೇತನ್ರೆ ಖಾಲಿ ಒಂದು CR ದಡ್ದ ಎನ್ನೋಚಿನ ಜೊತಂದ್ರೆ 24 ತಿಂಗಳು 23 ತಿಂಗಳು ಅಂಡ್ ಒಂದು CR ದಡ್ದ ಎನ್ನೋಚಿ ನನ್ನ ಬೇಲೆ ಪತ್ತುನೇಪ ಮಲ್ಪುನೇಪ ಹೆಂಗೆ ಗೊತ್ತು ಆಡ ಅನುಮೋದನೆ ಇದೆ ಕುಡಂಜಿ ಬ್ರಿಜೇಶ್ ಚೌಟೇರ್ನ ನೆನಪುಗೆ ಏನು ಪಂಪೆ ಅರೆಗಳ ಗೊತ್ತು ನಾರ್ಲ ಮುನ್ನಡೆ ಮೀಟಿಂಗ್ ಮಲ್ದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿನಂಚಿನ ಕಾಸು ಸ್ವತ್ತ ಸಮಯ ಉಪಯೋಗ ಮಲ್ಪಿಗೆ ಪಡೆದು ಸರಿ ಸುಮಾರು 130 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕಾಸು ಸ್ಟೇಟ್ ಗೌರ್ಮೆಂಟ್ ಬರ್ತದೆ ಅವು ಉಪಯೋಗ ಮಲ್ಪಂದೆ ಪಿರಬೋಪುಣಂಚಿನ ಹಂತಡು ಉಂಡು ಅವಧಿ ಮೀರ್ದನು ಉಡುಪಿಡ್ಲ ಉಪ್ಪು ಯಶ್ಪಾಲ್ ಸುವರ್ಣರ ಗೊತ್ತುಪ್ಪು ಹೆಂಗೆ ಗೊತ್ತು ಐಕಾದಿ ಅನ್ಬಣ್ಮುಣ ಚೇತನ್ರ ಈರು ಮಲ್ಲ ಸ್ಥಾನಮಾನ ಗೆದ್ದ ನೋಡು ಈರಿನೊಟ್ಟಿಗೆ ಹೆಂಗುಳು ಈರ ಸ್ಥಾನಮಾನ ಗೆದ್ದು ಸ್ಟೇಟ್ ಗವರ್ಮೆಂಟ್ ಈ ವ್ಯವಸ್ಥೆಗೆ ಮೀನುಗಾರಿಕಾ ವ್ಯವಸ್ಥೆಗೆ ಚುರುಕು ಮುಟ್ಟಾವು ಇಜ್ಜಂಡ ಪಣದಾಂಡ ಈ ಕಾಸು ಮೀನುಗಾರರ ಬಂದುಲೇಸೆ ತಿಕ್ಕಂದೆ ಪಿರಪೋಪುನಂಚಿನ ವಾತಾವರಣ ನಿರ್ಮಾಣ ಇರಬಲ್ಲಿ ದಾಯಗಂದ ಪಂಡ ಈ ಕಾಸಕ ನೋಡಂದಾಂಡ ನಮ್ಮ ಪರಿಶ್ರಮ ಉಂಟು ಐಕಾದಿ ಈ ಸಂದರ್ಭದ ಪನ್ಪುಣ ಒಂದು ಪೂರ ಅನುಷ್ಠಾನ ಆವಡು ಒಂದು ಪೂರ ಯಶಸ್ವಿ ಆವಡು ಒಂಜಂತೂ ಏನು ಪನ್ಪೆ ಸ್ಟೇಟ್ ಬ್ಯಾಂಕ್ ಮೀನುಗಾರಿಕಾ ಮಾರ್ಕೆಟ್ಗೆ ನಿಕ್ಲಿಗೆ ಎಂಚಬೋಡು ಅಂಚ ವ್ಯವಸ್ಥೆ ಆಪ ನಿಕ್ಲು ಎಂಚಿನ ಪನ್ಪರ ಅವೇ ನಿಕ್ಲು ಕೇನು ವೈಟ್ ರಡ್ಡೆ ಪಾತ್ರೆ ಅಕೇನಿಗಾದಿ ನೀತೆ ಪನ್ಪುಣ ಮಾನ್ಯ ಸಂಸದರ ಒಂಜಿನ ರಿಕ್ವೆಸ್ಟ್ ಉಂಟು ಈರ್ಲ ಒಂಚೂರವೇನು ಒಂಜಿ ನನ್ನ ದುಮ್ಮುದ ದಾಯಗಂದ ಕೇಣ ಮೀನುಗಾರಿಕಾ ಬಂದಲು ಭಾರಿ ಮಲ್ಲ ರೀತಿಯ ತೊಂದರೆಯನ್ನು ಅನುಭವಿಸುವಂತ ಪುನಃ ಒಂಜಿ ವಿಷಯಕ್ಕೆ ಸೆಂಟ್ರಲ್ಲ ಸ್ಟೇಟ್ಲ ಓವು ಒಂದು ಕೇಂದ್ರ ನಂಗೆ ಮೀನುಗಾರಿಕಾ ವ್ಯವಸ್ಥೆಡೆ ಕುಡ್ಲಡ್ದು ಒಂದು 22 ಕಿಲೋಮೀಟರ್ ಪೋಂಡ ಕೇರಳ ಅಂಚೆಡು ಮಹಾರಾಷ್ಟ್ರ ಪೋಪುವ ಅಂಚೆಡು ಗೋವಾ ಪೋಪ ನಮ್ಮ ಬೋಟು ಬಿನಿ ಆಮಿಟ ಪೋಂಡ ಅಗಲು ಬೋಟನ್ನು ಸೀಸ್ ಮಲ್ತದೆ FIR ಪಾಡು ಬೋಟನ್ನು ಸೀಸ್ ಮಲ್ತದೆ FIR ಪಾಡ್ದು ಅಗ್ಲಿಗೆ ಭಾರಿ ಮಲ್ಲ ಕಠಿಣ ಶಿಕ್ಷಣ ಐಕಾದ ಅವು ಏತು 19 ನಾಟಿಕಲ್ ಆಯ್ತು 12 ನಾಟಿಕಲ್ ಯಾನ ಬಂದ್ಮುನಂಚಿನ ವಿಚಾರ ನೆಕ್ ಇಂಟರ್ ಸ್ಟೇಟ್ ವ್ಯವಸ್ಥೆಡ್ ಅವೇನು ನಮಕ್ ವಿಸ್ತರಣೆ ಮಾಡ್ಕೊಂಡಂಚಿನ ಒಂಜಿ ವ್ಯವಸ್ಥೆನ ಇಜ್ಜಾಣ ಎಂಜಿನ ಹಾಕೊಂಡು ಒಂದು ಕೇಂಡ ಭಾರಿ ಮಲ್ಲ ರೀತಿದ ನಮ್ಮ ಬೋರ್ಡ್ ದಕ್ಕಲು ಒಲ ತತ್ತದ ಹಂಚಿ ಬೋಂಡ ಎಂಕ್ ನಿರ ಒಂಜಿ 14 ಸಲ ಎಂಕ್ ನಮ್ಮ ಸರ್ಕಾರ ಒಪ್ಪುನಾಗ ಯಾನ ಮುಲ್ತುಡ್ದು DC ಪಾತ್ರೆಂಡಲ್ಲ ಹಾಕೊಂಡು ಬಿಡು ಪೂಜೆ ಮಹಾರಾಷ್ಟ್ರಗಳ ನಮ್ಮನೆ ಸರ್ಕಾರ ಒಂದು ಪಾತ್ರೆಯಿಂದ ಮಲ್ಪೋಲಿ ಅಂಚಾದು ಒಂದು ಒಂಜಿ ರಡ್ನತ್ತ ಮೀನುಗಾರಿಕೆ ಬಂದ
ವ್ಯವಸ್ಥೆಗೆ ವರ್ಷ ಇಡೀ ಅಕ್ಲಿಗೆ ಬಂಜಿಗೆ ಬಾರಿ ಬಂಗಾರ ಸಾರಿಸಿ ದಾಯಪಣ್ಣ ಬಸ್ಸದ ಟೈಮುಡು ಫಿಶಿಂಗ್ ಇಜ್ಜಿ ಮೀನು ತೆತ್ತಿ ಪಡ್ಪುಣಂಚಿನ ಸಂದರ್ಭ ಫಿಶಿಂಗ್ ಇಜ್ಜಿ ಅವು ಬರ್ಸದ ಸಂದರ್ಭ ಕೈತಾಲು ಹೂಳು ಎತ್ತಜಿ ಪಣದಾಂಡ ಫಿಶಿಂಗ್ ಬಂಗ ಹೂಳುಗು ಸರ್ಕಾರ ಸರಿಯಾದ ಸಮಯ ಕಾಸು ಬೈತಿ ಪಣದಾಂಡ ಫಿಶಿಂಗ್ ಬಂಗ ಐಕಾದ ಯಾನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ನ ನೇತೃತ್ವದ ಒಂಜಿ ಮೀನುಗಾರಿಕಾ ಒಂಜಿ 5 ಜನ ನಮ್ಮ ಜಿಲ್ಲೆದಕ್ಕಳು ಉಡುಪಿ ಜಿಲ್ಲೆದಕ್ಕಳು 5 ಜನ ಒಂಜಿ 10 ಜನ ಗುಜರಾತ್ಗೆ ಹೋದು ಅಕ್ಕಳೊಂಜಿ ಸ್ಪೆಷಲ್ ಸೀವೀಡ್ ಕಲ್ಟಿವೇಶನ್ ಮಾಡ್ತಾರೆ. ನಾನು ಕೋಟ ಶ್ರೀನಿವಾಸ ಪೂಜಾರ್ಲು ಪುಣಗಲ 10 ಜನ ನಾಲ್ಪ ಕಡಪುಡ್ಲೆ ಸಮುದ್ರದ ಬರೀ ಇಟ್ಟು ಒಂಜಿ ಬಳ್ಳಿ ಆ ಬಳ್ಳಿ ಸೀವೀಡ್ ಅವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಪುಣ ಬ್ರಿಜೇಶರಿಗಳ ಎಕ್ಸ್ಪಾಲರಿಗಳ ಗೊತ್ತುಪ್ಪು ಐಕಾದ ನಮ್ಮ ಕರಾವಳಿ ಭಾಗದ ಸೀವೀಡ್ ಕಲ್ಟಿವೇಶನ್ಗೆ ಮೀನುಗಾರಿಕೆ ಹತ್ತಂದನೇ ಸಮಯ ಐಕ್ ಉತ್ತೇಜನ ಕೊಟ್ಟರೆ ಗುಜರಾತ್ 16 ವರ್ಷದಿಂದ ಒಂದುಂಡು ಐಕ್ ಆ ಕೇಂದ್ರ ಸರ್ಕಾರದ ವ್ಯವಸ್ಥೆ ಬಕ್ಕ ರಾಜ್ಯ ಸರ್ಕಾರದ ವ್ಯವಸ್ಥೆಗೆ ಐಕ್ ಎಂಚ ಉತ್ತೇಜನ ಕೊಡಲಿ ಅವೇನು ಮಾಹಿತಿ ಸಂಗ್ರಹ ಐತ ತಿಳುವಳಿಕೆ ಕೊಂಡ್ರೆ ಒಂಜಿ 5-10 ಜನ ಮೋನಣ್ಣ ಖರ್ಚು ಹೀರ್ಕೊಡು ಗುಜರಾತ್ಗೆ ಹೋದು ಅವೇನು ಸ್ಟಡಿ ಮಾಡಿದ್ರೆ ಐತ ಒಂಜಿ ರಿಪೋರ್ಟ್ನು ರಾಜ್ಯ ಸರ್ಕಾರಗಳ ನಮ್ಮ ಬ್ರಿಜೇಶ್ ಚೌಟರಿಗಳ ಕೊರ್ನ 6 ಓಲ ಒಂಜಿ ಕಡಿಟ ಲೋಕಸಭೆ ಮೀನುಗಾರಿಕಾ ಮಂತ್ರಿಗಳ ಪಾತ್ರನ ಮೀನುಗಾರಿಕೆ 11 ಸಮಯ ಸೀವೀಡ್ ಕಲ್ಟಿವೇಶನ್ ನಿಖಲ ಆದಾಯಕ್ಕೆ ಹೆಚ್ಚು ಮಲ್ಪುಣಂಚಿನ ವ್ಯವಸ್ಥೆಗೆ ಒಂದು ದಾರಿ ಹಾಕೊಂಡು ಒಂದು ಯಾನು ಎನ್ನದೆ ಐಕಾಡ್ ಒಂದು ನಿಖಲ ರಾಜ್ಯದ ಮಂತ್ರಿಗಳಿಗೆ ಸೀವೀಡ್ ಬಂಡ ಗೊತ್ತು ಗೊತ್ತು ಇದು ನನ್ನ ಬರೋಡು ನನ್ನ 2 ಜನ ನನ್ನ ದೋಸ್ತಿ ಅಂಡಲ ನಾನು ಉನ್ನೇನು ಪೂರ ಪಣ್ಣು ನನ್ನ ಈ ಮೀನುಗಾರರ ಒಟ್ಟಿಗೆ ಪ್ರಾಮಾಣಿಕ ಒಂಜಿ ನಿಷ್ಠೆಡು ಒಂಜಿ ದೇಶಭಕ್ತ ಯಾನು ಒಂಜಂತು ಬನ್ಪೆ ನಿಖಲು ಬ್ರಿಜೇಶ್ ಚೌಟರಿಗೆ ವೇದವ್ಯಾಸರಿಗೆ ಯಶ್ಪಾಲರಿಗೆ ದಿವಾಕರರಿಗೆ ಭಾಸ್ಕರ್ ಚಂದ್ರರಿಗೆ ಪುರ ದಾಯಿಗೆ ಬೆಂಬಲ ಕೊಡ್ತಾರಂತ ಕೇಂಡ ದಾಯಿಗೆ ಬೆಂಬಲ ಕೊಡ್ತಾರೆ ದಾಯಗಂತ ಕೇಂಡ ಈ ಮಣ್ಣು ತುಳುನಾಡದ ಸಂಸ್ಕೃತಿ ನಮ್ಮ ಚಿಂತನೆ ದೇಶಭಕ್ತ ಸಂಘಟನೆದ ಮುಖಾಂತರ ಹಾಕಲು ಪ್ರತಿದಿನ ಉಲ್ಲ ಅಂದ ಪನ್ಪಣಗೋಸ್ಕರ ಹಾಕ್ಲೇನು ಗೆಂದಾದ ಕೊರ್ಪಣಂಚಿನ ಪಾತ್ರ ಮಾಡ ಅಂಚಾದ ಮೊಗವೀರರ ದೇಶಭಕ್ತಿಯರು ನಮ್ಮ ದೇಶಭಕ್ತ ನಮ್ಮನ್ನು ಗೆಂದವನಾಗಲಿಲ್ಲ ದೇಶಭಕ್ತಿ ರಾವಡು ಪನ್ಪುಣಂಚಿನ ಭಾವನೆ ಮೊಗವೀರಡ ಉಂಡು ಅಂಚಾದ ಅಂಚಿನ ಮೊಗವೀರ ಬಂಧುಲೆಗೆ ಎನ್ನ ಕೈ ಜೋಡ್ಸ ಸರ್ತಾಂಗ ವಂದನೆ ಮಲ್ತೊಂದು 25 ವರ್ಷದ ಒಂದು ನೆನಪುಗು ಇನಿ ಮಹಿಳಾ ಸಮಾವೇಶದ ಮೂಲಕ ಈಗ ಒಗ್ಗಟ್ಟು ಏನು ಬಂದಿರೇನೆ ಇನಿ ಸಮಾಜಕ್ಕೆ ತೋರ್ಪುನದಿಂದ ಕೆಲಸ ಈ ಒಂದು ಸಮಾವೇಶದ ಮೂಲಕ ಆಗ್ತದೆ. ಖಂಡಿತವಾದ ಈ ಸ್ಟೇಟ್ ಬ್ಯಾಂಕ್ದ ಮೀನು ಮಾರಾಟ ಮಹಿಳೆಯರನ್ನ ಒಂದು ವೀರ ವನಿತೆಯರು ಇಟ್ಟಿಲ್ಲಾಕರಿ ದೇಪನಾಗ ಕೇವಲ ಆಗದ ವೃತ್ತಿಗೆ ಸೀಮಿತವಾದ ಕುಟ್ಲಾಡ ಆಪಿನಂಚಿಂದ ಒವೇ ರೀತಿಯ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗೆ ತನ್ನ ವಿಶೇಷವಾದ ಒಂದು ಸಹಕಾರ ಪ್ರೋತ್ಸಾಹ ಕೊಡ್ಪಿನ ಬರ್ಪಿನಂಚಿಂದ ಒಂದು ತಂಡ ನಮ್ಮ ಕುಡ್ಲದ ಮಹಿಳಾ ಮೀನು ಮಾರಾಟ ದೇಪನಾಗ ಸ್ಟೇಟ್ ಬ್ಯಾಂಕ್ದ ಈ ಮಾರ್ಕೆಟಿಗೆ ಐತಾನೆ ಒಂದು ಇತಿಹಾಸ ಉಂಟು. പക്ഷെ ಮಸ್ತ್ ಸರ್ತಿ ಆಗಲೇನು ಅಲ್ತದ್ದು ಶಿಫ್ಟ್ ಮಲ್ಪೋಡು ಆಗಲೇನು ಅಲ್ತದ್ದು ಬೇತೆ ಜಾಗ ಬದಲಾವಣೆ ಮಲ್ಪೋಡು ಆಗಲೇ ಬೇತೆ ಬೇತೆ ರೀತಿಯ ಸಮಸ್ಯೆ ಒಂದು ತುಂಬ ಒಂದು ವ್ಯವಸ್ಥೆ ಇತ್ತು. ಆಂಡ ಒವೇ ರೀತಿ ಇಡ್ಲ ಎರ್ನಲ ಒಂದು ಒತ್ತಡಗ ಎರ್ನಲ ಒಂದು ಪ್ರಭಾವ ಬಗ್ಗಂದೆ ಹೆಂಗನ ಪ್ರೀತಿ ಹೆಂಗನ ಒಂದು ನ್ಯಾಯ ಕೊಡ್ಪಿನ ಒಂದು ಕೆಲಸ ಹಿಂಗೆ ಮಲ್ತೊಂದಿಲ್ಲ ಅಚ್ಚಾದ ಹಿಂಗೆ ಎರೇಗ್ಲ ಪೋಡಿಜ ಯುವಸೇನೆ ಹೆಂಗನ ದುಡ್ಡು ಬಂಪಿನ ಒಂದು ದೃಷ್ಟಿಕೋನ ನಡೆದಿದ್ದು ಯುವಸೇನೆದು ಇತ್ತದ್ದು ಅವೇ ಜಾಗದಲ್ಲಿ ಮೀನು ಮಾರುಕಟ್ಟೆ ಮಲ್ತದ್ದು ಈಗ ಇಡೀ ಸಮಾಜ ಸೇವೆ ಮಲ್ತದ್ದು ಪುನಃ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ. ಖಂಡಿತವಾದ ಹಿಂದೂ ಯುವಸೇನೆದ ಗಣೇಶೋತ್ಸವ ಸಮಿತಿದ ಕಾರ್ಯಕ್ರಮ ಪೆರಿಯೋ ಯುವಸೇನೆದ ರಕ್ಷಾಬಂಧನದ ಕಾರ್ಯಕ್ರಮ ಪೆರಿಯೋ ಅವೇ ರೀತಿ ಬೇತೆ ಬೇತೆ ಕಾರ್ಯಕ್ರಮದ ಸಂದರ್ಭ ಅದನ್ನ ವೃತ್ತಿಗೆ ರಜೆ ಕೊರದು ಪೂರ ಮಹಿಳೆಯರನ್ನ ಆ ಕಾರ್ಯಕ್ರಮ ಭಾಗವಹಿಸಿದ ಒಂದು ಪೊರ್ಲು ತೂಂಡ ಖಂಡಿತವಾದ ಈಗಿನ ಶಕ್ತಿಯನ್ನು ಬಂದ್ಬಿನೇ ನಿಗಲಿ ಕುಡ್ಲಾಗಿಡಿ ತೋಜ ಕೊಡ್ತಾರೆ. ವಶಿನಿ ಕರಾವಳಿ ಭಾಗದ ಮೂಜಿ ಜಿಲ್ಲೆದ ವ್ಯಾಪ್ತಿಡು ನಮ್ಮ ಕರಾವಳಿ ಮೀನುಗಾರಿಕೆ ಮತ್ತೊಂದಿಲ್ಲ ಅಡಿನಿಯ ಓ ರೀತಿಡು ಪುರುಷರನ್ನ ಜೀವದ ಅಂಗ ತೋರೆದು ಇನ್ನು ಸಮುದ್ರ ಮೀನುಗಾರಿಕೆ ಮಲ್ಪೇರ ಅವೇ ರೀತಿಯ ಪದ್ಧತಿನ ಮೀನನ್ನು ಇನ್ನು ಮಂಡ್ಯಡು ತುಂಬೊಂದು ಪೆರಿಯೋ ಮಾರ್ಕೆಟೆಡ್ ಇನ್ನು ಪುರುಷರಿಗೆ ಸರಿಸಮಾನವಾದ ವೃತ್ತಿ ಮಲ್ಪನ ಓವನಲ್ಲಿ ಒಂಜಿ ಮಹಿಳೆಯರು ಇತ್ತು ಬಂದನಾಗ ಅವು ಖಂಡಿತವಾದ ನಮ್ಮ ಮೀನುಗಾರ ಮಹಿಳೆಯರು ಬಂಡರಿಗೆ ತುಂಬ ಸಂತೋಷ ಪಡೆಯವೆ ಬಂದಾಗ ಒಬ್ಬ ನಿಸ್ವಾರ್ಥವಾದ ಸೇವೆ ಮಲ್ತಿನಾದಾಗ ಖಂಡಿತವಾದ ದೇವರ ಅನುಗ್ರಹ ಮಲ್ಪೇರಿಗೆ ಬಹುಶಃ ಇನ್ನು 25 ವರ್ಷದ ಸಂದರ್ಭ ನಮ್ಮ ಮಾತೆಲ್ಲ ಸೇರಿದ ಖಂಡಿತವಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟುಲ್ಲೇರು ಅಂಚನೆ ನಮ್ಮ ವೇದವ್ಯಾಸ ಕಾಮತುಲ್ಲೇರು ಬಹುಶಃ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಮೀನುಗಾರರ ಬಗ್ಗೆ ವಿಶೇಷ ಕಾಳಜಿ ತೀದು ಮೀನುಗಾರಿಕೆಗೆ ಕೇವಲ ರಾಜ್ಯ ಮಟ್ಟ ಮಾತ್ರ ಒಂದು ಇಲಾಖೆ ಇತ್ತು ಪುನಃ ರಾಜ್ಯ ಮಾತ್ರ ಈಗ ಒಂದು ಸಚಿವರಿತ್ತು ಕೇಂದ್ರ ಅವು ಕೃಷಿ ವ್ಯಾಪ್ತಿಗೆ ಬರೋದಿತ್ತು ಆಡ ಇನ್ನು ಮೀನುಗಾರಿಕೆಗೆ ಉತ್ತೇಜನ ಕೊಡು ಮೀನುಗಾರರಿಗೆ ಪ್ರೋತ್ಸಾಹ ಮಲ್ಕೊಡು ಅನಾಥ ಮೀನುಗಾರಿಕೆ ವ್ಯವಸ್ಥೆಯನ್ನು ವಿಸ್ತಾರ ಮಲ್ಕೊಡು ಆ ಕ್ಷೇತ್ರಕ್ಕೆ
ಸಾಕಾರ ಮಾಡ್ಬೋಡ ದೃಷ್ಟಿಡು ಹೋಯ್ನ 2ನೇ ಸರ್ತಿ ಪ್ರಧಾನ ಸಂದರ್ಭ ಕೇಂದ್ರಡ್ಲ ಒಂದು ಪ್ರತ್ಯೇಕ ಸಚಿವಾಲಯನ ಘೋಷಣೆ ಮಾಡ್ತದೆ ಯಾಕೊಂದು 8 ಮಂತ್ರಿನ ಕೊರ್ದು ಇನ್ನು ಮತ್ಸ್ಯ ಸಂಪದ ಯೋಜನೆ ಮೂಲಕ 25,000 ಕೋಟಿ ಅನುದಾನ ಕೊಡ್ತೀನಿ ಏಕೈಕ ಒಂದು ವ್ಯಕ್ತಿತ್ವ ಬಂದಾಗ ನಮ್ಮ ನರೇಂದ್ರ ಮೋದಿ ಬಂದ್ರಾಗೆ ಅಲ್ಪ ಸಂತೋಷ ಪಡೆಯುವೆ. ಖಂಡಿತವಾದ ನರೇಂದ್ರ ಮೋದಿನ ನೇತೃತ್ವದ ಇನಿ ಮಸ್ತ್ ಮೀನು ಮಾರುಕಟ್ಟೆ ನಿರ್ಮಾಣ ಪೆರಿಯೋ ದೇವರು ತೂದಿಪುರಿಗನ ಕುಡ್ಲಾಡು ಬೇತೆ ಬೇತೆ ಕಡೆ ಜಿಪ್ಪುದ ಮಾರ್ಕೆಟ್ ಆಚಿನದಾಗ 100% ಸಬ್ಸಿಡಿ ತೆಬಣಗ ಒವ್ವೇ ರೀತಿದ ರಾಜ್ಯದ ಗ್ರ್ಯಾಂಡ್ ಅಂತೆ 100% ಅದು ಆ ಒಂದು ಯೋಜನೆದ ಅನುದಾನ ಕೊಡ್ಪಿನ ಕೆಲಸ ನರೇಂದ್ರ ಮೋದಿ ಮಂತ್ ಕೊಡ್ತೀನಿ. ಅದ್ರ ಪಕ್ಕ ಬೇತೆ ಬೇತೆ ರೀತಿ ಟ್ರಾಲ್ ಬೋಟ್ ನಿರ್ಮಾಣದ ಐಸ್ ಪ್ಲಾಂಟ್ ನಿರ್ಮಾಣ ಪೆರಿಯೋ ಬೇತೆ ಬೇತೆ ರೀತಿ ಸಾಕಾರ ಕೊಡ್ಪಿನ ಕೆಲಸ ನರೇಂದ್ರ ಮೋದಿನ ಮೂಲಕ ಆಪುನ್ ಬಂದಾಗ ನರೇಂದ್ರ ಮೋದಿ ನಮ್ಮ ಮೀನುಗಾರರ ದೀತಿನ ವಿಶ್ವಾಸ ಏನ ಬನ್ಪಿನ ಅವು ನಮಗೆ ತೋಜೋ ಕೊಡ್ಕೊಂಡು ವಿಷ ವೇದ್ಯಾಸ್ ಕಾಮತ್ಲಲ್ಲಿ ರೇಪನಾಗ ನಮ್ಮ ಈ ಮೀನುಗಾರ ಸಮುದಾಯ ಇನಿ ಈ ಮಟ್ಟದ ಈ ಭಾಗಗಳ ಅಭಿವೃದ್ಧಿ ಅವರು ಬಂದಾಗ ನಮ್ಮ ಯಡಿಯೂರಪ್ಪ ನೆನಪು ಕೂಡ ದೇವಣಗ ಕರಾವಳಿದ ಮೂಜಿ ಜಿಲ್ಲೆಗೆ ಮೀನುಗಾರರಿಗೆ ಕೊಡ್ತಿನ ಯೋಜನೆ ಯಡಿಯೂರಪ್ಪ ಕೊಡ್ತೀನಿ ಬಂದ್ರಿಗೆ ತುಂಬ ಸಂತೋಷ ಪಡೆಯುವ ದೇವಣಗ ಇಡೀ ಮೂಜಿ ಜಿಲ್ಲೆಲ್ಲ ಇನ್ನು ಯಡಿಯೂರಪ್ಪರ ಒಂದು ನೇತೃತ್ವದ ವೇದ್ಯಾಸ್ ಕಾಮತ್ರ ಶಾಸಕರ ದೀಪನಾಗ ಇನ್ನು 3ನೇ ಹಂತದ ಜಟ್ಟಿ ಕಾಮಗಾರಿ ಪೆರಿಯೋವು ನಡ್ಜಿಂಗ್ದ ಕಾಮಗಾರಿ ಪೆರಿಯೋವು ಸಮುದ್ರ ತಡೆಗೋಡದ ಕಾಮಗಾರಿ ಪೆರಿಯೋ ಮಸ್ತ್ ಕೆಲಸ ಕಾರ್ಯವನ್ನು ಇನ್ನು ಯಡಿಯೂರಪ್ಪ ಮತ್ತು ಕೊಡ್ತೇವೆ ಕೊಂಚ ವೇದಿಕೆ ಚೇತನ ಬಂಡೆ ಈ ಒರಿ ಮಾತ್ರ ಈಗ ವಿರೋಧ ಪಕ್ಷಡುಲ್ಲ ಮಾರೆ ಈ ಕೊಂಚ KFDC ಅನ್ನೆಲ್ಲ ಕೊರ್ಪೆ ಅನ್ಬಿಟ್ಟು ಒಂದು ನಂಬಿಕೆ ಇರ್ತದೆ ಬಹುಶಃ ಅವನ ಕೊಡ್ತಿದ್ದೀರಿ ಅಜ್ಜ ಕಾದಾರಣ ಬಂಡೆ ಒಂದು ಚೇತನ್ ಒಂದು KFDC ಅನ್ನ ಕೊಡ್ದು ಆಯ್ನ ಒಂದು ಒರಿಪಲ್ಲ ಇಂಜಿನಿಯರಿಂಗ್ ಲ್ಯಾನ್ ತಕ್ಷಣ ಹೆಂಗೆ ನಂಗೆ ಪತಾರ್ಪಿನ ಕೆಲಸ ಮಾಡ್ಬೋದು ಅಂಜ ಅದು ಖಂಡಿತವಾದ ಈ ಸಮಾವೇಶದ ಮೂಲಕ ಹಿರೇ ಲಾಭ ಇದ್ದಿರಲ್ಲ ಚೇತನ್ ಒಂದು ಲಾಭ ಒಂದು ಸಂದರ್ಭ ಉಂಟು ಬರ್ತಿನ ಪಾತ್ರ ಎಲ್ಲ ಈ ಸಂದರ್ಭ ಬಂದು ಖಂಡಿತವಾದ ಒಂದು ಶಾಸಕ ಅದು ಮಾತ್ರ ಆಗ್ತದೆ ಬಣ್ಣ ಶಾಸಕ ಹಿಡಿದು ಮೂಲ ಈಗ ಮಾತಾ ಸತ್ಯನಾರಾಯಣ ಪೂಜೆ ಬೇತೆ ಬೇತೆ ಕಾರ್ಯಕ್ರಮ ಭಾಗವಹಿಸಲಿದ್ದೆ. ಖಂಡಿತವಾದ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಮ್ಮ ಸಂಸದರಾಯನ ಬ್ರಿಜೇಶ್ ಚೌಟ್ರಲು ಬಹುಶಃ ನಿರಂತರವಾದ ಅಧಿಕಾರಿಗಳ ಸಭೆ ಪೂರ ಮಲ್ತದ್ದು ಓ ರೀತಿ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಪತಾರ್ಪಿನ ಕೆಲಸ ಮತ್ತೊಂದು ಬಹುಶಃ ಬ್ರಿಜೇಶ್ ಚೌಟ್ರ ಮತ್ಸ್ಯ ಸಂಪದ ಯೋಜನೆ ಮೂಲಕ ಇದು ಮಸ್ತ್ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ರಾಜ್ಯಕ್ಕೆ ಬರ್ಪಿನಂಚೆಂದುಂಡು ದೇಪಣಗ ಒವೇ ಕೇಂದ್ರ ಸರ್ಕಾರದ ಯೋಜನೆ ನೇರವಾದ ಬರಡು ಬಂದಾಣ ರಾಜ್ಯ ಸರ್ಕಾರದಲ್ಲಿ ಸಹಕಾರ ಬೋದು ಆ ಸಂದರ್ಭದ ರಾಜ್ಯ ಸರ್ಕಾರದ ಒಂದು ಸಹಕಾರ ಪತ್ತೊಂದು ಕೊಡಾತ್ ಈ ಮಾರ್ಕೆಟಿಗೆ 100% ದೇಪಣಗ 8 ಕೋಟಿ ಮಾರ್ಕೆಟ್ ಮಾಡ್ತಾನಲ್ಲ 100% ರೆಂಟಲ್ ಸ್ಪಾನ್ಸರ್ ಸ್ಕೀಮ್ದ ಮುಂದೆ ಮೂಲಕ ಅವಕಾಶ ಉಂಟು. ಆ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟ್ರು ದೇಪಣಗ ಭಾಳ ನಿರಂತರವಾದ ಚಟುವಟಿಕೆ ಎತ್ತಿನಾರು ಬಹುಶಃ ವೇದವಾದ ಜೊತೆ ಆಟ ಖಂಡಿತವಾದ ಮೀನುಗಾರರ ನಮ್ಮ ಕುಡ್ಲದ ಬೇಡಿಕೆಯನ್ನು ಈಡೇರಿಸಂಜೆ ಕೆಲಸ ಅಕ್ಲಿ ಇರುವೇರು ಮಲ್ಪೇರು ಆಯ್ತು ಒಟ್ಟಿಗೂ ಎಲ್ಲ ಸಹಕರಣೆ ಮಲ್ಪ ಎಂಬಿನ ಪಾತ್ರ ಈ ಸಂದರ್ಭ ಒಂದೊಂದು ಅವಕಾಶಗಾದ ಹೊಂದಿಸೋದು ಬಹುಶಃ ಈ ವೇದಿಕೆ ಮಸ್ತ್ ಜನ ಮೀನು ಮಹಿಳೆಯರಿನಾಗ ಮಸ್ತ್ ವರ್ಷ ಸೇವೆ ಮಲ್ದಿನ ಆಗಲಿ ಗುರುತಿಸಿ ಆ ಒಂದು ಸೇವೆ ಮಲ್ದಿನ ಆಗಲಿಲ್ಲ ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋದು ಅವಕಾಶಕ್ಕಾದ ಹೊಂದಿಸೋದೇ ನನ್ನ ಪಾತ್ರ ನಮಗೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರು ಜಯ ಸಿ ಕೋಟ್ಯನ್, ಹಿಂದೂ ಯುವಸೇನಾ ಕೇಂದ್ರೀಯ ಮಂಡಳಿದ ಅಧ್ಯಕ್ಷರು ಯಶೋಧರ್ ಚೌಟ, ಮಹಾನಗರ ಪಾಲಿಕೆದ ನಿಕಟಪೂರ್ವ ಮೇಯರ್ ಮನೋಜ್ ಕುಮಾರ್, ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿದ ಅಧ್ಯಕ್ಷರು ಬೇಬಿ ಎಸ್ ಕುಂದರ್, ಭಾಸ್ಕರ್ ಚಂದ್ರ ಶೆಟ್ಟಿ, ಗಣೇಶ್ ಶೆಟ್ಟಿ, ಶ್ರೀಮತಿ ವಾಣಿ ಸಾಲಿಯನ್ ಇಂಜಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿ ಕಡಿತರು. ಇಂದುವೆ ಪಡ್ತೊಡು 10 ಜನ ಹಿರಿಯ ಮೀನುಗಾರ ಮಹಿಳೆಯರಿಗೆ ಮಾನಾದಿಗೆ ಅಂಚನೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನನ್ನು ವಿತರಣೆ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ನಾನೂರು ಸ್ವಾಗತನ ಕೊರ್ಪಿನ ಖಂಡಿತವಾದ ಈ ಟೌನ್ ಹಾಲ್ದ ಬಂಗದ ಬದುಕನ ನಡಪು ನಕಲು ನಮ್ಮ ಮೊಗವೀರರು ಆಹಾರ ಉತ್ಪತ್ತಿ ಮಲ್ಪರೆ ಭಂಗ ಉಂಡ ಅಂಚೆ ತುಂಬು ಬುದ್ಧಿ ಕಟ್ಟೊಂದು ಪಿದಾಡುವೇರಿಗೆ ಆ ತಂಚನ ನುಪ್ಪು ಅಂಚನೆ ವರದಿನ ಮೋನೆಡು ವೀರತ್ವ ಇತ್ತಿನಕಲ್ಗೆ ಮೊಗವಿ ನಮ್ಮ ದಕ್ಕಿದ ಮಾರ್ಕೆಟ್ಗೆ ಬತ್ತದು ಅಕಲಡುಪ್ಪುನ ಅಕಲ ಸೆರಂಗುಡು ಪೊದ್ದಿದ ಕಂತಿನ ಒಂಜಾತು ಪಣವುಲೇನು ಕೊರ್ತು ಮೀನನ್ನು ಗೆತ್ತೊಂದು ವ್ಯಾಪಾರ ಮಲ್ತೊಂದು ಬೈದಿನಕಲ್ಗೆ ಅಕಲು ಮಲ್ತಿ ವ್ಯಾಪಾರಡು ಏತ ಶುದ್ಧಾಚಾರ ಇತ್ತಡು ಪಂಡ ಆ ದುಡಿಮೆಡೆ ಅಕಲ ಇಲ್ಲಡ್ಡ ದಿಕ್ಕಿಲ್ದು ತೂಪೊತ್ತುನುಗೆ ಆ ಅಕಲ್ ಮಲ್ತಿನ ವ್ಯಾಪಾರ ವ್ಯವಹಾರಡು ಅಕಲ್ನ ಜೋಕುಲ್ನ ವಿದ್ಯಾಭ್ಯಾಸ ಅವು ಅಕಲ್ನ ಬಂಚಿತ ಬಡವು ಆದುಪು ಅಂಚಿನೆ ಸಾಮಾಜಿಕ ಕ್ಷೇತ್ರಡ್ಲ ನಮ್ಮ ದಾದಾಂಡಲ ಕೊಡುಗೆನು ಕೊರ್ಪಿನಂಚಿನ ಮಾಮಲ್ಲ ಕನ ಇತ್ತಿನಕಲ್ಗೆ ಎಂಕಲ ಮೊಗವೀರ ಸ್ವಾಭಿಮಾನಿ ಪೊಂಜೋಲು ಅಕಲು ಎರಡಲ ಕೈ ನಟದಿನಕಲ್ ಅತ್ತಿಗೆ ತನ್ನ ಬೆಗರಿನ ನೆತ್ತೆರಿ ಜಪ್ಪುಡಾಯಿ ಲೆಕ್ಕ ಜಪ್ಪುಡಾದು ಬೇಲೆ ಮಲ್ದಿನಕಲ್ಗೆ
ಈ ಹಿರಿಯರಿನ ನೆನಪು ಮಲ್ಪನಗ ಹೆಂಗ್ ಒಂಚಿ ಪಾತೆರ ನೆನಪಾಪುಂಡು ದಾಯಪಂಡ ದುಮ್ಮೊಂದು ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ಬಂದಿತ್ತಿನತ್ತು ನೆಹರು ಮೈದಾನ್ ಮಾರ್ಕೆಟ್ ಎಂದು ಪನೊಂದಿತ್ತಿರು ನಮಕ್ ಸುಮಾರು 200 ವರ್ಷೋಡ್ಲ ಜಾಸ್ತಿ ಇತಿಹಾಸ ಇತ್ತಿನ ಮಾರ್ಕೆಟ್ ಎಂದು ಪಂಡ ಅವು ನಮ್ಮ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ಐಕೆ ನಮಕ್ ಮಸ್ತ್ ಹೆಮ್ಮೆ ಆವಡು ದಾಯಪಂಡ ಸ್ವತಂತ್ರ ತಿಕ್ಕುನೇಡ್ ತುಂಬೆ ನಮ್ಮ ಆ ವ್ಯಾಪಾರ ವ್ಯವಹಾರಲೇನೆ ನಮ್ಮ ಮೈದಾನ್ ಮಾರ್ಕೆಟ್ ಮಲ್ತೊಂದು ಬೈದ ಅಂಚ ಅದು ಪುನಗ ನಮ್ಮ ಪೊಂಚೋಲು ಸ್ವಾಭಿಮಾನಿಯಾದ ಅಂಚನೆ 4 ಪುಂಡಿ ಕಾಸಿನ ಪತ್ತೊಂದು ವ್ಯಾಪಾರ ವ್ಯವಹಾರ ಮಲ್ಪುನ ಒಟ್ಟುಗು ಸಾಮಾಜಿಕ ಕ್ಷೇತ್ರೊಡ್ಲ ಅಂಚನೆ ದೈವ ದೇವೇರ್ನ ಆಚರಣೆ ಸುಮಾರು ಮಹಿಳೆಯರುಳ್ಳೇರು ಅಕ್ಕಲ್ನ ಸನ್ಮಾನ ಸಮಾರಂಭಲ ಈ ವೇದಿಕೆ ನಡಪರೆ ಉಂಡು ಈ ಯುದ್ಧುಡು ನಮಗೆಂದರೆ ಖಂಡಿತವಾದ ನಮ್ಮ ಮಲ್ದಿನಂಚಿನ ಆ ಪುಂಡಿ ಪಣವು ದಾನ ಧರ್ಮೋಡು ನಮ್ಮ ದೈವ ದೇವರಿಗೊಂದು ದೆತ್ತದೀತ ಅವೇತೋ ಬ್ರಹ್ಮ ಕಲಶೋಲ ಗಣೇಶೋತ್ಸವ ಸಮಿತಿದ ಗೌರವ ಅಧ್ಯಕ್ಷರಾಯನ ಭಾಸ್ಕರ್ ಚಂದ್ರ ಶೆಟ್ಟಿ ಅಂಚನೆ ಶ್ರೀ ಯಶೋಧರ್ ಚೌಟ ಹಿಂದೂ ಯುವ ಸೇನೆದ ಕೇಂದ್ರೀಯ ಮಂಡಲದ ಅಧ್ಯಕ್ಷೆ ದಿವಾಕರ್ ಪಾಂಡೇಶ್ವರ ಶ್ರೀಮತಿ ವಾಣಿ ಸಾಲ್ಯ ಶ್ರೀಮತಿ ಗಣೇಶ್ ಶೆಟ್ಟಿ ಬೇಟಿ ಎಸ್ ಕುಂದರ್ ಮಕ್ಕಳ ದಿವ್ಯ ಹತ್ತೋಡು ಮೀನು ಮಾರ್ಕೆಟ್ ಅವೇತು ವರ್ಷದಿಂಚಲ ತನ್ನ ಕೆಲಸ ಕಾರ್ಯನ ಮತ್ತೊಂದು ಬತ್ತನಂಚಿನ ಒಂದು ಹಿರಿಯ ವ್ಯಕ್ತಿಗಳಿಗೆ ಹಿರಿಯಗಳಿಗೆ ನಮ್ಮ ಗೌರವದ ಮಾನಾದಿಗೆ ಮಲ್ಪನ ಜನ ಕೊಟ್ಟು ಅಜತೆ ಕೊರತು ನಮ್ಮ ಮಾತೆಲ್ಲ ಸಾಕ್ಷಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಿರ್ಲ ಈ ಪೊರ್ಲುದ ಲೇಸದ ಪಾಲ್ಗೆತ್ತು ನೋಡು ಪಂಡಕ್ಕೆ ಏನೊಂದಿಲ್ಲ ಸನ್ಮಾನದ ಲೇಸುಡು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂಚನೆ ಸಭಾಧ್ಯಕ್ಷರಾಯನ ಬ್ಯೂಟಿ ಪಾರ್ಲರ್ ಈ ಮೊಗವೀರ ಸಮಾಜದ ಮಹಿಳೆಯರ ಈ ಕಾರ್ಯಕ್ಕೆ ಈ ಎಲ್ಲ ಹಿರಿಯರ ಬೆಂಬಲ ಖಂಡಿತ ಬೇಕು. ಈ ವಿದ್ಯಾರ್ಥಿಗಳ ಭವಿಷ್ಯತ್ತು ಒಳಿತಾಗ್ಲಿ, ಇವರು ಕೂಡ ಮುಂಬಂದು ಏನನ್ನಾದರೂ ಸಾಧನೆಯನ್ನ ಮಾಡಿ ಮುಂದಿನ ಪೀಳಿಗೆಗೆ ತಮ್ಮಲ್ಲಾದ ಸಹಾಯವನ್ನ ಮಾಡುವಂತಹ ದೊಡ್ಡ ಕೈ ಇವರದಾಗಲಿ ಅಂತ ಕೇಳ್ಕೊಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರ ಆಶೀರ್ವಾದವನ್ನ ಈ ಪುಟಾಣಿ ಮಕ್ಕಳಿಗೆ ಜೈ. ನಮ್ಮ ಸನ್ಮಾನವನ್ನ ಪಡೆಯುವ ಯಶೋಧ ಕರ್ಕೇರ ಕುಳಾಯಿ ಅವರು ಕೂಡ ವೇದಿಕೆ ಹತ್ರ ಧಾವಿಸಬೇಕು. ಯಶೋಧ ಕರ್ಕೇರ ಕುಳಾಯಿ ಸನ್ಮಾನವನ್ನ ಪಡೆಯಲಿಕ್ಕೆ ಬಾಕಿ ಇದ್ದ ಯಶೋಧ ಕರ್ಕೇರ ಕುಳಾಯಿ ದಯವಿಟ್ಟು